ನಮಸ್ಕಾರ ವೀಕ್ಷಕರೇ, ನಮಸ್ಕಾರ. ಪ್ರತಿಯೊಬ್ಬರಿಗೂ ಈ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರಾ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಾನು ಹೊನ್ನೂರಸ್ವಾಮಿ ಬಳ್ಳಾರಿ. ಇದು ಜನನಾಯಕ ಅಪ್ಪು ಟಿವಿ ವಾಹಿನಿಯ ಯಾರೇ ಕೂಗಾಡಿಲಿ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದೀನಿ. ನೀವು ನೋಡ್ಬೋದು, ಈ ಒಂದು ಹಳ್ಳಿ ಸಂಡೂರು ತಾಲೂಕಿನ ವಿಭಾಗದಲ್ಲಿ ಒಂದು ಹಳ್ಳಿ ಬರ್ತಾ ಇದೆ. ಈ ಹಳ್ಳಿ ಬರೋಕ್ಕಿಂತ ಮುಂಚೆ ಇದರ ಸಮಸ್ಯೆ ಏನು, ಈ ರೈತರ ಪರ ಸಮಸ್ಯೆಯಿಂದ ಈಗ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ಈ ಸಮಸ್ಯೆ ಏನು ಅನ್ನೋದನ್ನು ನಾನು ಹೇಳೋಕ್ಕಿಂತ ಮುಂಚೆ ಒಂದು ಹಾಡು ಆಡ್ಬೇಕನ್ಸುತ್ತೆ, ಒಂದು ಚಿಕ್ಕದು. ಆ ಹಾಡು ಆಡಿದರೆ ಅದಕ್ಕೂ ಇದಕ್ಕೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಇದ್ದರೆ ಸಾಕು ಮಾನ ಮುಚ್ಚೋಕೆ, ಅಂಗೈ ಅಗಲ ಜಾಗ ಇದ್ದರೆ ಸಾಕು ಹಾಯಾಗಿರೋಕೆ ಅಂತಕ್ಕಂಥದ್ದು. ಇದು ಯಾಕೆ ಹೇಳ್ತೀನಿ ಅಂದರೆ, ಈ ಒಂದು ಹಾಡು ವಿಷ್ಣುವರ್ಧನ ಒಂದು ಚಿತ್ರದಿಂದ ಬಂದಿರತಕ್ಕಂಥದ್ದು ರೈತರ ಪರವಾಗಿ. ಇದು ನಿಜವಾಗ್ಲೂ 100ಕ್ಕೆ 100ರಷ್ಟು ಸತ್ಯ. ಅದು ರೈತರ ವಿಷಯದಲ್ಲಿ. ಇವತ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು, ಡೀಸೆಲ್ ಬೆಲೆ ಜಾಸ್ತಿ ಆಯಿತು, ಆಮೇಲೆ ಸಿನಿಮಾ ಟಾಕೀಸ್ನವರಿಗೆ ಟ್ಯಾಕ್ಸ್ ಕಟ್ಟೋಕ್ಕಾಗ್ತಾಯಿಲ್ಲ. ಎಲ್ಲದಕ್ಕೂ ಏನೋ ಒಂದು ಹತ್ತಿರ ಆನ್ಸರ್ ಹೇಳಿ ಇವತ್ತು ಇಂಡಿಯಾನೇ ಸ್ಟ್ರೈಕ್ ಮಾಡಿ ಬಂದ್ ಮಾಡಿಸ್ತಕ್ಕಂಥದ್ದು ನಾವೆಲ್ಲ ನೋಡಿದ್ವಿ. ಆದರೆ ಇವತ್ತು ರೈತ ಬೆಳೆದಿರ್ತಕ್ಕಂಥ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅಂತ ಯಾರಾದರೂ ಕರ್ನಾಟಕ ಬಂದ್ ಮಾಡಿದ್ದನ್ನು ನೀವು ಯಾರು ನೋಡಿದ್ದೀರಾ? ಇಲ್ಲ. ಆ ಕೆಲಸ ಯಾರೂ ಮಾಡಲ್ಲ. ಇವತ್ತು ಸಮಾಧಾನದಿಂದ ತನಗೆ ಆದ ಅನ್ಯಾಯ, ಇವತ್ತು ತಾನು ಬೆಳೆದಿರ್ತಕ್ಕಂಥ ಬೆಳೆ ಬೆಳೆದ್ರೂ ಸಹಿತ, ಇವತ್ತು ಸರಿಯಾದ ಬೆಲೆ ಸಿಗದೇ ಇದ್ರೂ ಸಹಿತ ಸಮಾಧಾನದಿಂದ ತನ್ನ ಪಾಡಿ ತಾನು ಕೆಲಸ ಮಾಡ್ಕೊಂಡು ಹೋಗ್ತಾನೇ ಇರ್ತಾನೆ. ವೀಕ್ಷಕರೇ, ಇವತ್ತು ನಾವಾಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ಮೋದಿ ಆಗಿರ್ಬೋದು, ಯಾರೇ ಪ್ರಜೆಗಳು ಇಂಡಿಯಾದಲ್ಲಿ ಯಾರೇ ಆಗಿರ್ಬೋದು, ಇವತ್ತು ರೈತ ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಬೆಳೆ ಏನಿದೆ ಅನ್ನ ಆಗ್ತದೇ ಆತನ ಒಂದು ಶ್ರಮದಿಂದ ಇವತ್ತು ನಾವೆಲ್ಲ ಊಟ ಮಾಡ್ತಾ ಇದ್ದೀವಿ. ಇವತ್ತು ರೈತ ಬರೀ ಬೆನ್ನೆಲುಬು ಅನ್ನೋವಂಥ ಮಾತು ಮಾತ್ರ ಆಗ್ತಾ ಇದೆ, ಆದರೆ ರೈತರಿಗಾಗಿ ಯಾರು ಹೋರಾಡ್ತಾನೆ ಇಲ್ಲ. ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಗ್ರಾಮದಲ್ಲಿ ನೀವು ನೋಡಿರ್ಬೋದು ವೀಕ್ಷಕರೇ, ಇಷ್ಟೊಂದು ಜನ ರೈತರಿದ್ದಾರೆ. ಇದು ನಮ್ಮ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಡಿ ಅಂತಾಪುರ ಅಂತ ಒಂದು ಗ್ರಾಮಕ್ಕೆ ನಾನು ಈಗ ಬಂದಿದ್ದೀನಿ. ಇದು ನನ್ನ ಯಾರಿಗೆ ಕೂಗಾಡಿ ನಾನು ಒಂದು ಕಾರ್ಯಕ್ರಮ ಇದನ್ನು ಜಾಯಿನ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಎಲ್ಲ ಕಾರ್ಯಕ್ರಮಗಳು ಪ್ರಸಾರ ಆಗ್ತವೆ ಟಿ ವಿಯಲ್ಲಿ. ಇವತ್ತು ನಮ್ಮ ಒಂದು ಏನು ಅನ್ಯಾಯದ ವಿರುದ್ಧ ನಾವು ಏನು ಅನ್ಯಾಯ ಆಗಿದೆ ಅದನ್ನು ನಿಮ್ಮ ಮುಂದೆ ನಿಮ್ಮ ಚಾನಲ್ ಮುಖಾಂತರ ಹೇಳ್ಕೋಬೇಕನ್ನೋ ಒಂದು ಆಸೆ ಅವ್ರದ್ದು. ನಮಗೂ ಒಂದು ಉದ್ದೇಶ ಇತ್ತು, ಈ ಚಾನಲಿಂದ ಏನಾದರೂ ಇವರಿಗೆ ಉಪಯೋಗ ಆಗ್ತಕ್ಕಂಥ ಒಂದು ದೃಷ್ಟಿಯಿಂದ ನಾನು ಸುಮಾರು ದೂರದಿಂದ ಒಂದು ಡಿ ಅಂತಾಪುರ ಒಂದು ಗ್ರಾಮಕ್ಕೆ ಬಂದಿದ್ದೇನೆ. ಇವ್ರದ್ದು ಸಮಸ್ಯೆ ಇಷ್ಟೇ ವೀಕ್ಷಕರೇ, ಸುಮಾರಾಗಿ 12 ಕುಟುಂಬದಲ್ಲಿ ಸುಮಾರು ST ಜನಾಂಗದವರೇ ಇದ್ದಾರೆ. ಈ 12 ಕುಟುಂಬಕ್ಕೆ ಕೂಡ ಚಿಕ್ಕಂತಾಪುರ ಸರ್ವೆ ನಂಬರ್ 96 ಕನಿಷ್ಠ 22 ಎಕರೆ 92 ಸೆನ್ಸ್ ಒಂದು ಭೂಮಿಯನ್ನು ಅಕ್ರಮವಾಗಿ ಬೇರೆಯವರ ಪಾಲಾಗಿದೆ. ಅವರಿಗೆ ಈ ವಿಷಯ ಗೊತ್ತಿದ್ರೂ ಸುಮಾರು ಇವತ್ತೆಲ್ಲ 1 ವರ್ಷದಲ್ಲ 2 ವರ್ಷ, ಸುಮಾರು 60-70 ವರ್ಷದ ಇತಿಹಾಸ ಇರ್ತಕ್ಕಂಥ ಒಂದು ಭೂಮಿ ಇದು. ತಾತ ಮುತ್ತಾತನ ಕಾಲದಿಂದ ಆಳ್ಕೆಯಲ್ಲಿ ಬರ್ತಕ್ಕಂಥ ಭೂಮಿ, ಜಾಮೀನು ಎಲ್ಲ ಅವರೇ ಒಂದು ಆಳ್ಕೆಯಿಂದ ಇವತ್ತುವರೆಗೂ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇವತ್ತು ಆ ಭೂಮಿ ನಿಮ್ಮದಲ್ಲ, ನಮ್ಮದು ಅಂತಕ್ಕಂಥ ಬೇರೆ ಒಂದು 4 ಕುಟುಂಬಗಳು, ಅಂದರೆ ಒಂದು ನಾಗಲಾಪುರ ಒಂದು ಕುಟುಂಬದವರು ಈಗ ಆ ಜಾಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಬಟ್ ಇಂಥ ಒಂದು ಅನ್ಯಾಯ ಸ್ಥಿತಿಯಲ್ಲಿ ಇದ್ದರೂ ಸಹಿತ ಯಾರು ಇವರ ಒಂದು ರೈತರ ಸಹಕಾರಕ್ಕೆ ಇದುವರೆಗೂ ಬಂದಿಲ್ಲ. ಆದರೆ ನಮ್ಮ ಒಂದು ಅಪ್ಪು ಟಿವಿಯ ಸಂಪರ್ಕದಿಂದ ಅವರು ನಮಗೆ ಕರೆಸಿದ್ದಾರೆ. ಬನ್ನಿ ನೋಡೋಣ ಅದರ ಸಮಸ್ಯೆ ಏನು ಅನ್ನೋದನ್ನು ಅವ್ರ ಬಾಯಿಂದನೇ ಕೇಳೋಣ. ನಮಸ್ತೆ ಅಮ್ಮ, ನಿಮ್ಮ ಹೆಸರಮ್ಮ? ಎರೆಮೋರೆ, ನಿಮಗೆ ಎಷ್ಟು ಎಕರೆ ಇದೆ? 2 ಎಕರೆ. ನಿಮ್ಮ ಹೆಸರಮ್ಮ? ದೊಡ್ಡ ಬಸಮ್ಮ ಅವರೇ, ನಿಮಗೆ ಹೊಲ ಎಷ್ಟು ಎಕರೆ ಇದೆ? 3 ಎಕರೆ. ಏನು ಸಮಸ್ಯೆ ಅಮ್ಮ ಇದು? ಈಗ ಏನು ಜಾಮೀನು ಬೇರೆಯವರು ನಮ್ಮ ಜಾಮೀನು ಬೇರೆಯವ್ರು ಮಾಡ್ತಾ ಇದ್ದಾರೆ, ಏನಮ್ಮ ಅದು? ಏನು ಅಂದರೆ ನೀವು ನಿಮ್ಮ ತಾತನ ಕಾಲದಲ್ಲೋ ಅಥವಾ ನಿಮ್ಮ ಅಪ್ಪನ ಕಾಲದಲ್ಲೋ ಯಾರೋ ಮಾಡ್ತಾ ಇದ್ರಮ್ಮ ಜಾಮೀನು? ನಮ್ಮದೇ ನಾವು ಮಾಡ್ಕೊಂತ ಇದ್ದೀವಿ. ನಾಪನವ್ರು ಮಾಡ್ತಿದ್ರು, ನಮ್ಮ ತಮ್ಮ ಎಲ್ಲರೂ ಇದ್ದೀವಿ. ಅಲ್ಲಿಂದ ಮಾಡ್ಕೊಂತೀವಿ. ಬೇರೆ ಬಂದು ಇವಾಗ ಇದು ಮಾಡ್ತಾರೆ. ಅಮ್ಮ ನಿಮ್ಮ ಹೆಸರೇನಮ್ಮ? ನಿಗಮ ಅವರೇ, ಏನಿದು ವಿಚಾರ? ಭೂಮಿ ಕಬಳಿಕೆ ಆಗ್ತಾ ಇದೆ ಅಂತ ಆರೋಪ ಬೇರೆ ಮಾಡ್ತಾ ಇದ್ದೀರಾ. ಬಟ್ ಯಾರಿಂದ ಆಯ್ತು ಹೀಗಾಯ್ತು? ಆ ಭೂಮಿ ಇದಕ್ಕಿಂತ ಮುಂಚೆ ಯಾರು ನೀವೇನು ನಿಮ್ಮ ಕಡೆಯಿಂದ ಯಾರಾದ್ರು ಮಾಡ್ತಾ ಇದ್ದಾರೆ? ನಮ್ಮ ಕಡೆಯಿಂದ ನಾವೇ ಮಾಡ್ತಿದ್ವಿ ಸರ್. ಮತ್ತೆ ಮಾಡೋದೇನೈತೆ, ನಮ್ಮಮ್ಮನ ಕಡೆಯಿಂದ ನಾವು ಮುಗಿತಾ ಮಾಡ್ಕೊಂತ ಹೋದ್ವಿ. ಕಲ್ಲು ಗುಂಡು ಎಲ್ಲ ಒತ್ತು ಮುಪ್ಪಾಗಿವಿ. ಇವಾಗ ಯಾಕಂದ್ರೆ ಗಿಡ ಗಂಟೆ ಬೆಳ್ತು ನಮ್ಮ ಕೈಲಿ ಆಗ್ಲಿಲ್ಲ, ನಾವು ಬಿಟ್ಟಿವಿ. ಬಿಟ್ರೆ ಮತ್ತೆ ಏನೋ ಅವರು ಬಂದು ಹಿಂಗೆ ಅಡ್ಡಿಟ್ರೆ ನಮಗೆ ಗೊತ್ತಿಲ್ಲ ಈ ಮಾತು. ಎಷ್ಟು ವರ್ಷದಿಂದ ನಡೀತಿದೆ? ನಾವು ಇವಾಗ ಎಷ್ಟು ವರ್ಷದಿಂದ ನಡೀತಿದ್ದೆ ಮತ್ತೆ ಗೊತ್ತಿಲ್ಲ. ನಾವು ಭೂಮಿ ಮಾಡಿರೋದಂತ ಗೊತ್ತಾಗ್ತದೆ. 50 ವರ್ಷದ ಮಾಡಿ
ಅಲ್ಲಮ್ಮ ಅವರು ಕಬಳಿಕೆ ಮಾಡಿ ನಿಮ್ಗೆ ಎಷ್ಟು ವರ್ಷದಿಂದ ಗೊತ್ತಾಗ? ಇದೇ ವರ್ಷ ಗೊತ್ತಿಲ್ಲ ಸರ್, ಇದೇ ವರ್ಷ ಇನ್ನು ಇದೆ. ನಮಗೆ ಮೊದ್ಲೇನು ಗೊತ್ತಿಲ್ಲ ಇದೆಲ್ಲ ತೊಂದ್ರೆ. ಆ ಜಾಗದಲ್ಲಿ ಯಾವ ತರ ಬೆಳೆ ಬೆಳೆದಿದ್ರಮ್ಮ ನಿಮ್ಮ ಜೋಳ ಬೆಳ್ತಿದ್ವಿ, ಬಿಳಿ ಜೋಳ ಬೆಳ್ತಿದ್ವಿ, ಅಕ್ಕಿ ಬೆಳ್ತಿದ್ವಿ, ಉಳ್ಳಿ ಬೆಳ್ತಿದ್ವಿ, ತೊಗರಿ, ಅಲಸಂದಿ, ಹೆಸರು ಎಲ್ಲ ರೇಷನ್ ಎಲ್ಲ ಬೆಳ್ತಿದ್ವಿ ಸರ್. ಅಲ್ಲಿದ್ದ ತಕ್ಕನ ಇವಾಗ ಗೊತ್ತಿಲ್ಲ ಅಂತ ನಾವ್ ಹೆಂಗ್ ಹೇಳಕ್ ಬರ್ತತೆ? ನಮ್ ಭೂಮಿ ನಮಗೆ ಅಧಿಕಾರ ಐತೆ, ನಾವು ಕೇಳ್ತಾ ಇದೀವಿ. ವೀಕ್ಷಕರೇ, ಇದಿಷ್ಟು ಮಾಹಿತಿ ಮತ್ತೊಂದ್ಸರಿ ಒಂದು ಮಾಹಿತಿ ಜನನಾಯಕ ಅಪ್ಪು ಟಿವಿ ನಮಸ್ಕಾರ. ನಮ್ಮದು ಸರ್ವೆ ನಂಬರ್ 96. ನಮ್ಮ ಹೆಸರು ಬಂದು ಸುಂಕಾಚಾರ್ಯ. ನಮ್ಮ ಅಣ್ಣವರು, ನಮ್ಮ ತಂದೆಯವರು, ನಮ್ಮ ತಾತವರು ಮೊದಲಿಂದ 96 ಸರ್ವೆ ನಂಬರಲ್ಲಿ ಮೊದಲಿಂದ ಸುಮಾರು ಒಂದು 60-70 ವರ್ಷದಿಂದ ಅಲ್ಲಿ ಹೊಲ ಉಳುಮೆ ಮಾಡಿ ಜೋಳ ಆಗಲಿ, ಒಂದು ತೊಗರಿ ಆಗಲಿ, ಒಂದು ಹತ್ತಿ ಆಗಲಿ, ಪ್ರತಿಯೊಂದು ಬೆಳೆ ಬೆಳ್ತಿದ್ರು. ಈಗ ರೀಸೆಂಟಾಗಿ ಒಂದು ವರ್ಷ 2 ವರ್ಷದಿಂದ ಮಳೆ ಬೆಳೆ ಸರಿ ಆಗಿಲ್ಲ, ಆದ ಕಾರಣ ಸ್ವಲ್ಪ ಕೆಲಸ ಬಿಟ್ಟಿದ್ವಿ. ಆದರೂ 96 ಸರ್ವೆ ನಂಬರಲ್ಲಿ ಬೇರೆಯವರು ಬಂದು, ಒಂದು ನಾಗಲಾಪುರದ ಗ್ರಾಮಸ್ಥರು ಬಂದು ನಮ್ಮ ಸರ್ವೆ ನಂಬರಲ್ಲಿ ಬೇರೆ ಮಾಡಿಸ್ಕೊಂಡು ಅವರು ಹೊಲ ಬಂದು ಸರ್ವೆ ನಂಬರ್ 104 ಅವರು ಬೇರೆ ಪಾಲಿಟೇರಿಗೆ ಹೋಗಿದ್ದೆ. ಆ ಪಾಲಿಟೇರಿಯಲ್ಲಿ ಬಿಟ್ಟು ನಮ್ಮ ಹೊಲದಲ್ಲಿ ಬಂದು ಅವರು ಆ್ಯಡ್ ಆಗಿದ್ದಾರೆ. ಅಂದರೆ ನಮ್ಮ ಹೊಲ ಸರ್ವೆ ನಂಬರ್ 96ರಲ್ಲಿ ಅವರು ಬಂದು ಮಾಡಿಸ್ಕೊಂಡಿದ್ದಾರೆ. ಅದು ದಟ್ ಇಸ್ ರಾಂಗ್, ಇದು ಗೊತ್ತಿಲ್ಲ. ಬಟ್ ನಮ್ಮ ಹೊಲ ಬಂದು ನಮ್ಗೆ ಬೇಕೇ ಬೇಕು. ಅದ್ರಲ್ಲಿ ಏನೈತೆ ಅದನ್ನೆಲ್ಲ ವೆರಿಫೈ ಮಾಡಿರಿ, ಎಲ್ಲ ತನಿಖೆ ಮಾಡಿರಿ. ಊರಿನ ಮುಖಂಡರು ಇದ್ದಾರೆ, ಎಲ್ಲ ಕೇಳ್ರಿ. ನಮ್ಮ ಅಣ್ಣವರು ಇದ್ದಾರೆ, ನಮ್ಮ ತಾಯಿಂದರು ಇದ್ದಾರೆ, ಎಲ್ಲರೂ ಬಂದು ಕೇಳ್ಕೊಡ್ರಿ. ಇಲ್ಲಿ ಊರಲ್ಲಿ ಬಂದು ವೆರಿಫೈ ಮಾಡಿ ಕೇಳ್ಕೊಡ್ರಿ ಯಾರ್ದು ಹೊಲ ಇದು, ಮೊದಲು ಯಾರು ಮಾಡ್ತಾಯಿದ್ರು, ತಂದೆ ತಾಯಿರೆಲ್ಲ ಇದ್ದಾರೆ, ಅನುಭವಸ್ಥರು ಇದ್ದಾರೆ. ನಾವು ಚಿಕ್ಕವರಾಗಿರ್ಬೋದು, ಬಟ್ ನಮಗೆ ನೆನಪಿದೆ ಹೊಲ ಮಾಡಿದ್ವಿ ಏನಿಲ್ಲ ಅಂತೇಳಿ. ಈ ರೀಸೆಂಟ್ 2-3 ವರ್ಷ ಆಯಿತು ಒಂದು ಮಳೆ ಬೆಳೆ ಆಯ್ಲಿಗೋಸ್ಕರ ಅದನ್ನು ಬಿಟ್ಟಿದ್ವಿ. ಆದರೂ ನಮ್ಮ ಹೊಲ ನಮಗೆ ಬೇಕೇ ಬೇಕು. ನಾವು ಮೊದಲಿಂದ ಉಳುಮೆ ಮಾಡ್ಕೊಂಡು ಎಲ್ಲ ಮಾಡಿದ್ವಿ. ಏನೋ ತೊಂದರೆ ಇದ್ದರೆ ಊರಿನ ಮುಖಾಂತರ ಕೇಳ್ತೀವಿ. ಅಂದ್ರೆ ಈ ನಿಮಗೆ ಆಗಿರ್ತಕ್ಕಂಥ ಅನ್ಯಾಯ ಇದುವರೆಗೂ ನೀವು ಸುಮ್ಮನೆ ಎತ್ಕೊಂಡ್ರೆ ಅಥವಾ ಯಾವ್ದೋ ಸಂಘ ಸಂಸ್ಥೆಗಳು ಏನಾದ್ರು ಮಾಡಿದ್ವಿ. ಅದನ್ನ ಏನು ಬೇಕು ತಹಸೀಲ್ದಾರಿಗೆ ಹೋಗಿ, ಒಂದು ವಿಲೇಜ್ ಅಕೌಂಟ್ರಿಗೆ ಹೋಗಿ, RI ಮುಖಾಂತರ ಎಲ್ಲ ಮಾಡಿದ್ವಿ. ಅದನ್ನೆಲ್ಲ ವೆರಿಫೈ ಮಾಡ್ತಾಯಿದ್ವಿ. ಆದರೂ ಅವರು ಅಕ್ರಮವಾಗಿ ಬಂದು ನಮ್ಮನ್ನು ಎದುರಿಗೆ ಒಂದು ದೌರ್ಜನ್ಯ ಮಾಡಿ, ದಬ್ಬಾಳಿಕೆ ಮಾಡಿ ನಮ್ಮನ್ನ ಎದುರ್ಕೊಂಡು ಕೆಲವೊಂದು ಮೊನ್ನೆ ರೀಸೆಂಟಾಗಿ ಒಂದು 2-3 ದಿನದ ಮುಂಚೆ ಅವರು ಟ್ರ್ಯಾಕ್ಟರ್ ಟಿಲ್ಲರ್ ಹೊಡೆದು ಬಂದು ನಮ್ಮನ್ನ ಇದು ಮಾಡಿದರು. ಆದರೂ ಅವರು ರೀಸೆಂಟಾಗಿ ಅವ್ರು ಕರೆಸ್ಕೊಂಡು ಅವ್ರನ್ನ ಇದು ಮಾಡಿದ್ವಿ. ಆದರೂ ನಮಗೇನು ಬೇಕು ಅದನ್ನು ನ್ಯಾಯ ಬೇಕಂತ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ರಾಮಚಂದ್ರ. ಹೇಳಿ ರಾಮಚಂದ್ರ ಸರ್, ಈಗ ಇದೇನಿದು ಸಮಸ್ಯೆ ಇದೆ, ಬಟ್ ನಿಮ್ಮ ಅನಿಸಿಕೆ ಪ್ರಕಾರ ಈ ಒಂದು ಇಷ್ಟೊಂದು ಭಾಳ ವರ್ಷದಿಂದ ಇರ್ತಕ್ಕಂಥ ಒಂದು ಜಾಮೀನಿನ ವಿಷಯ, ಇದನ್ನು ಹೇಗೆ ನೀವು ಪರಿಹಾರ ಕೇಳೋಕ್ಕೆ ಇಷ್ಟಪಡ್ತೀರಿ? ಮಾಡಿ ಸರ್, ನಾವು ಮೊದಲಿದ್ದ ನಮ್ಮ ತಾತ ಮುತ್ತಾತ ಕಾಲದಿಂದ ಭೂಮಿ ಮಾಡ್ಕೊತ ಬಂದೀವಿ. ನಾನು ಒಬ್ಬ ರೈತ, ನಾನು ಒಕ್ಕಲ್ತನ ಮಾಡಿ ನಾವು ಹೊಲದಲ್ಲಿ ಭಾಳ ವರ್ಷದಿಂದ ನಮ್ಮಪ್ಪ ನಮ್ಮಮ್ಮ ನಾವು ಎಲ್ಲ ಭೂಮಿನ ಸಾಗುವಳಿ ಮಾಡ್ಕೊಂಡು ಬಂದಿದ್ವಿ. ಈಗ ಅವರು 1-2 ವರ್ಷದಿಂದ ಅವರು ಪಾಣಿ ಪಟ್ಟ ಮಾಡಿಸ್ಕೊಂಡು, ನಮಗೆ ಗೊತ್ತಿಲ್ಲ ಅದು ಹೆಂಗೆ ಮಾಡ್ಸ್ಕೊಂಡವ್ರು ಅಂತಂದೇಳಿ. ಕೆಲವು ಜನ ಹೇಳ್ತಾರೆ ಲಂಚ ಕೊಟ್ಟು ಮಾಡ್ಸ್ಕೊಂಡ್ಬಿಟ್ಟಾರ, ಅವರು ಒಳಗಿಂದೊಳಗೆ ನಮಗೆ ಗೊತ್ತಿಲ್ಲ ಮಾಡ್ಸ್ಕೊಂಡ್ಬಿಟ್ಟಾರ. ಆದರೆ ಈಗ ನಾವು ಮೊನ್ನೆ 1 ವಾರದಿಂದ ಗಿಡ ಕಿತ್ತಿ ಎಲ್ಲ ಹಸನು ಮಾಡಿ ಮಡಿಕೆ ಹೊಡೆಯೋಣ ಅಂತಂದರೆ ನಮಗೆ ಪಟ್ಟ ಬಂದವ, ಪಾಣಿ ಬಂದವ ಅಂತಂದೇಳಿ ಆರೋಪ ಮಾಡಿದರು. ಇಲ್ಲಪ್ಪ, ಇದು ಮೊದಲಿಂದ ಮಾಡ್ತಾಯಿದ್ದೀವಿ, ನೀವು ಭೂಮಿ ಅಲ್ಲೇ ಐತಲ್ಲ ನಿಮ್ಮದು ಅಂದರೆ ನಮ್ಗೆ ಫಾರೆಸ್ಟ್ಗೆ ಹೋಗ್ಬಿಡತ್ತೆ ಅಂದರು. ನಾವು ಫಾರೆಸ್ಟ್ಗೆ ಹೋದ್ರೆ ನಾವೇನು ಮಾಡೋಣಪ್ಪ, ನಮ್ಮ ಭೂಮಿ ನೀವು ಮಾಡ್ಸ್ಕೊಂಡ್ಬಿಟ್ರೆ ಹೆಂಗಂತ ನಾವು ಕೇಳಿದ್ರೆ, ಇಲ್ಲ ಫಾರೆಸ್ಟ್ನರೇ ಹೇಳ್ಯಾರ ನಮಗೆ ಅಂತ ಒಂದ್ಸಲ ಅಂತಾರ, ಒಂದ್ಸಲ ಇಲ್ಲ ಗೌರ್ಮೆಂಟ್ ಕೊಟ್ಟತೆ ನಮಗೆ ಅಂತ ಅಂತಾರ. ಯಾರು ಮಾಡಿಸ್ಕೊಟ್ರು ನಿಮಗೆ ಅಂತಂದೇಳಿ ನಾವು ಕೇಳಿದ್ರೆ, ನಾವು ಗೌರ್ಮೆಂಟ್ ಮಾಡಿಸ್ಕೊಟ್ಟತೆ ಅಂತಾರ, ಒಂದ್ಸಲ ಫಾರೆಸ್ಟ್ ಮಾಡಿ ಹೇಳತ್ತೆ ಅಂತಂತಾರ. ಅವ್ರು ಯಾರು ಮಾಡಿಸ್ಕೊಟ್ಟಾರ ಕರ್ಕೊಂಬರ್ರಪ್ಪ, ಪರಿಶೀಲನೆ ಮಾಡ್ರು, ಸ್ಥಳಕ್ಕೆ ಬರ್ರಿ, ಅಧಿಕಾರಿಗಳು ಅದಾರ ಇವತ್ತು, ಅವ್ರನ್ನ ಕೇಳ್ರಿ ಅಂತಂದ್ರೆ ಇಲ್ಲ ನಮಗೆ ಬಂದ್ಬಿಟ್ಟತ್ತೆ, ಪಟ್ಟ ಬಂದ್ಬಿಟ್ಟತ್ತೆ, ಪಾಣಿ ಬಂದ್ಬಿಟ್ಟತ್ತೆ ಅಂತ ನಮ್ಮ ಮೇಲೆ ಯೋಜನೆ ಮಾಡ್ತಿದಾರ. ನಾವು ಹಂಗಾಗಿ ನಾವು ಬಡವರು, ನಾವು ಒಂಟಿಗರು, ಅವ್ರಂತ ಫೈಟ್ ಮಾಡೋಕ್ಕಾಗೋದಿಲ್ಲ. ನಾವು ಹಂಗಾಗಿ ಅದಕ್ಕೊಂದು ಮತ್ತು ಎಲ್ಲ ಜನನೆಲ್ಲ ಊರನ್ನೇ ಕೇಳ್ರಿ, ಬಂದು ಪರಿಶೀಲನೆ ಮಾಡಿರಿ. ಊರಾಗೆ ಯಾರು ಕೇಳಿದ್ರು ಅವರು ಮಾಡ್ತಿದ್ರು ಭೂಮಿ ಅಂತ ಹೇಳ್ತಾರೆ. 12 ಜನ ಕುಟುಂಬನೇ ಮಾಡ್ತಿತ್ತು, ಈ 4 ಜನ ಕುಟುಂಬ ಮಾಡ್ತಾ ಇದ್ದಿಲ್ಲ. ಇವರು ಭಾಳ ದೌರ್ಜನ್ಯ ಮಾಡ್ತಾರಂತ ಇಡೀ ಊರೇ ಹೇಳುತ್ತೆ. ಬಂದು ನೀವು ಅದನ್ನ ಕೇಳಿ ನಮಗೆ ಅಧಿಕಾರಿಗಳು ಬಂದು ಅದನ್ನ ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊಳ್ತಾರೆ. ಏನಿಲ್ಲ, ಏನೇ ಅಧಿಕಾರಿಗಳಿದ್ದಾರೆ ಊರಲ್ಲಿ ಬಂದು ವೆರಿಫೈ ಮಾಡಿ, ಯಾರು ಮಾಡ್ತಿದ್ದಾರೆ ಯಾರು ಇಲ್ಲ ಅದನ್ನ ಬಂದು ನಾವು ತನಿಖೆ ಮಾಡಿ. ಸರ್, ಇವಾಗ ಇಂಥ ಸಮಸ್ಯೆ ಇದ್ರೂ ಕೂಡ ನೀವೇ ಒಂದಾಗಿ ಎಲ್ಲರೂ ಏನು 12 ಕುಟುಂಬದ ಒಂದಾಗಿ ಇಷ್ಟು ಧೈರ್ಯದಿಂದ ಸಮಸ್ಯೆ ಎದುರಿಸ್ಕೊಂಡು ಬಂದಿದ್ದೀರಾ. ಬಟ್ ನಿಮ್ಗೆ ಅನ್ಸಲಿಲ್ವಾ ಯಾರೋ ಒಬ್ಬರನ್ನ ನಾವು ಬೆಂಬಲಕ್ಕೆ ತಗೋಬೇಕು, ಅಥವಾ ರಾಜಕೀಯ ವ್ಯಕ್ತಿಗಳ ಅಥವಾ ಯಾವ್ದೋ ಒಬ್ಬರನ್ನ ರಾಜಕೀಯ ವ್ಯಕ್ತಿ ಬೇಕಾಗಿಲ್ಲ. ನಮ್ಮ ಹೊಲ ನಮ್ಮ ಕೇಳ್ತೀವಿ, ನಮ್ಮ ಆಸ್ತಿ ನಮ್ಗೆ ಕೇಳ್ತಾ ಇದ್ವಿ. ರಾಜಕೀಯ ಬೇಕಾಗಿಲ್ಲ, ನಮ್ಮ ಆಸ್ತಿ ನಮ್ಗೆ ಬೇಕು. ಅದಕ್ಕೆ ನಮ್ಮ ಡಾಕ್ಯುಮೆಂಟ್ ಏನಿದೆ ಮಾಡಿದ್ವಿ.
ಏನು ಮಾಡಿದ್ವಿ ಬಟ್ ನಮ್ಮ ಹನ್ನೆರಡು ಕುಟುಂಬ ಇದ್ದಾರೆ. 12 ಕುಟುಂಬದಲ್ಲಿ ಸುಮಾರು ಒಂದೊಂದು ಕುಟುಂಬದಲ್ಲಿ 10 ಜನ ಒಂದು 60-70 ಮಾಡಿದ್ದಾರೆ. ಯಜಮಾನ್ರು ಮನುಷ್ಯರಿದ್ದಾರೆ. ಈ ಕಾಲುಗಳ ನೋವು ಆಗ್ಬಿಟ್ಟು ಅಷ್ಟು ದೂರ ನಡೆದಾಗಲ್ಲ ನಾವು ಮಾಡಿ ಕಾಲುಗಳು ನೋವು ಬಂದ್ಬಿಟ್ಟು ಅಷ್ಟು ದೂರ ಒಬ್ರು ಹೋಗಿಲ್ಲ. ನಾವು ಮುಂದೆ ಹೋಗಿ ಅವ್ರ ಹಿಂದೆ ನಾವು ಮುಂದೆ ಹೋಗಿ ನಮಸ್ಕಾರ. ಮೈರಮ್ಮ, ನಿಮ್ಮ ಹೆಸರು? ನಮ್ಮ ಹೆಸರು ತಾಯಮ್ಮ ಸರ್. ತಾಯಮ್ಮ ಅವರೇ, ಈಗ ಜಾಮೀನು ವಿಷಯವಾಗಿ ತುಂಬಾ ಸಂಕಟ ಪಡ್ತಕ್ಕಂಥ ವಿಷಯ ಇದು. ಯಾಕೆಂದ್ರೆ ಕೇಳೋರು ಕೂಡ ಬಹಳಷ್ಟು ಬೇಜಾರಾಗ್ತಕ್ಕಂಥ ವಿಷಯ ನೀವು ಈ ಹಳ್ಳಿಯಲ್ಲಿ ಅನುಭವಿಸ್ತಾ ಇದ್ದೀರಾ. ಇವತ್ತು ನಮ್ಮ ಭೂಮಿಯನ್ನ ಬೇರೆಯವ್ರಿಗೆ ಒತ್ತುವರಿ ಮಾಡ್ಕೊಂಡು ಇವತ್ತು ನಮ್ಮದೇ ಅಂತಕ್ಕಂಥ ಒಂದು ಸಂದರ್ಭ ಬಂದಿದೆ. ನೀವೇನೇ ಹೇಳಿಕ್ಕೆ ಇಷ್ಟಪಡ್ತೀರಾ? ನೀವು ಆ ಭೂಮಿಯನ್ನು ನೋಡ್ತಕ್ಕಂಥ ವ್ಯಕ್ತಿಗಳು ನೀವು. ನಮ್ಮ ಯಜಮಾನಿ ಇರತಕ್ಕಂಥ ಮಾಡಿದ್ವಿ. ನಮ್ಮ ಯಜಮಾನಿ ಇವಾಗ ನಾವು ಅತ್ತ ಹೋಗ್ದಂಗ ಸುಮ್ಕಾಗಿವಿ ಸರ್. ನಾವು ಹೋಗ್ದಂಗ ನಾವೆಲ್ಲ 12 ಜನ ಒಂದೇ ಲೈನಿಗೆ ಇದ್ದೀವಿ. ನಾವು ಒಂದೇ ಮತ್ತದಂಗೆ ಇದ್ದೀವಿ. ಅಮ್ಮ, ಅದರಲ್ಲಿ ಹಿಂದೆ ಯಾವ್ಯಾವ ತರ ಬೆಳೆ ತೆಗಿತಾ ಇದ್ರಿ ಆ ಭೂಮಿಯಲ್ಲಿ? ನಿಮ್ಮ ನೆನಪು ಸರ್, ನಾವು ಹತ್ತಿ, ನವಣೆ, ಸಜ್ಜೆ, ಜೋಳ ಇರ್ತಕ್ಕಂಥ ನಾವು ಬೆಳ್ಕೊಂಡು ನುಂಡಿವಿ ಸರ್. ನಮ್ಮಪ್ಪ ಇದ್ದ ಇಷ್ಟು ದಿನ. ನಮ್ಮಪ್ಪ ಖಾಲಿ ಆಗ್ಬಿಟ್ಟ, ನಮ್ಮ ಯಜಮಾನ್ರು ಖಾಲಿ ಆಗ್ಬಿಟ್ರು. ಹೋಗ್ದಂಗ ನಮ್ಮ ಕೈಲಿ ಆಗ್ಲಿಲ್ಲ, ನಡೆಯೋದು ಬಿಟ್ಕೊಂಡ್ಬಿಟ್ನ. ಅಲ್ಲಿ ನಿಮ್ದು ಎಷ್ಟು ಎಕರೆ ಬರುತ್ತಮ್ಮ? 3 ಎಕರೆ 2 ಎಕರೆ ಬರ್ತದೆ ಸರ್. ಈಗ ಅಲ್ಲಿಂದ ಮತ್ತೆ ಮಧ್ಯದಲ್ಲಿ ಯಾಕೆ ಗ್ಯಾಪ್ ಆಯ್ತು? ಯಾಕೆ ಗ್ಯಾಪ್ ಇಟ್ರಿ ಅದನ್ನ? ಇಲ್ಲ ಸರ್, ಮಾಡಾರಲ್ಲ, ಮಳೆ ಬೆಳೆ ಇಲ್ಲ, ಏನಿಲ್ಲ, ದೂರ ಆಗ್ಲಿಲ್ಲ ನಮ್ಮ ಕೈಲಿ ಹೋಗೋದು. ಅದಕ್ಕಾಗಿ ಮತ್ತೆ ಸುಮ್ಮನೆ. ವೀಕ್ಷಕರೇ, ಇದು ಒಂದು ಸಮಸ್ಯೆ ಹೇಗೆ ಅಂದ್ರೆ ಸುಮಾರು ವರ್ಷಗಳಿಂದ ಅವರ ತಾತ ಮುತ್ತಾತನ ಕಾಲದಿಂದಲೂ ಕೂಡ ಅದನ್ನ ಜಾಮೀನ ಬೆಳೆ ಸಾಗಣೆ ಮಾಡ್ಕೊಂಡು ಬಂದಂಥ ವ್ಯಕ್ತಿಗಳಿಲ್ಲಿ. ಆದರೆ ಮಧ್ಯದಲ್ಲಿ ಇವತ್ತು ರೈತ ಯಾವುದೇ ಒಂದು ಬೆಳೆ ನಷ್ಟ ಆಗ್ತಾ ಅಂತ ಯೋಚನೆ ಮಾಡಿಕೊಂಡು ಅವತ್ತು ಮಳೆ ಬೆಳೆ ಇಲ್ದಕ್ಕೋಸ್ಕರ ಅದನ್ನು ಬೀಳ್ಬಿಟ್ಟಿರ್ತಾನೆ. ಈ ಬೀಳ್ಬಿಟ್ಟಿರ್ತಕ್ಕಂಥ ಒಂದು ಜಾಮೀನನ್ನು ನಮ್ಮದೇ ಅಂದ್ಕೊಂಡು ಒತ್ತುವರಿ ಮಾಡ್ತಕ್ಕಂಥ ಪ್ರಯತ್ನಗಳು ಕೂಡ ಈ ಹಳ್ಳಿಯಲ್ಲಿ ನಡೀತಾ ಇದೆ. ಆದರೂ ತುಂಬ ತಾಳ್ಮೆಯಿಂದ 12 ಕುಟುಂಬದವರು ಇವತ್ತು ನಿಯತ್ತಾಗಿ ಒಂದು ಕಾನೂನು ರೀತಿಯಲ್ಲಿ ಹೋರಾಡ್ತಾನೆ ಬಂದಿದ್ದಾರೆ. ಆದರೆ ಒಂದು ಮಾತ್ರ ಸತ್ಯ, ಇಲ್ಲಿ ಯಾರು ಇವರಿಗೆ ಬೆಂಬಲ ಕೊಡ್ತಾ ಇಲ್ಲ. ಯಾರು ರಾಜಕೀಯ ವ್ಯಕ್ತಿಗಳು ಇವರು ಕೂಡ ಅದನ್ನು ಇಷ್ಟಪಡ್ತಿಲ್ಲ. ಸರ್, ನಾವು ಯಾರಿಗೂ ಸಲ ಮಾಡೋ ಕೆಲಸ ಮಾಡಲ್ಲ ಸರ್. ನಮ್ಮದು ಒಂದು ಬದುಕಿದೆ, ಒಂದು ವೃತ್ತಿ ಇದೆ, ನಮ್ಮದು ಒಂದು ಜಾಮೀನಿದೆ, ಅದಕ್ಕೆ ನಾವು ಹೋರಾಡ್ತೀವಿ, ಜೀವ ಇರುವವರೆಗೂ ಹೋರಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನೀವೇ ಕೇಳ್ತಾ ಇದ್ದೀರಾ. ಇಲ್ಲಿ ಒಬ್ಬರನ್ನ ವ್ಯಕ್ತಿನ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ಈಗ ತಾನೇ ನೋಡಿದರೆ ನೀವು ಅಂತಾಪುರ ಒಂದು ಗ್ರಾಮದಲ್ಲಿ ಜಾಮೀನು ವಿಷಯವಾಗಿ ಅನ್ಯಾಯ ಆಗ್ತಕ್ಕಂಥದ್ದನ್ನು ಏನು ಆಕ್ರೋಶನ ಹೊರಹಾಕಿದ್ರು. ಆದರೆ ಅದೇ ಊರಲ್ಲಿ ಒಬ್ಬ ಜನಸೇವಕರು ಕೂಡ ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ಹೋರಾಟ ಅಂದರೆ ಈ 3 ಅಕ್ಷರಕ್ಕೆ ನಿಜವಾಗ್ಲೂ ಅರ್ಥವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಇವತ್ತು ಹೋರಾಟ ಅಂದ ತಕ್ಷಣವೇ ಸುಮ್ಮನೆ ದುಡ್ಡಿರೋರು ಹೋರಾಟ ಮಾಡ್ಕೊಂಡು ಹೋಗ್ತಾರೆ, ಅಥವಾ ಕೆಲವರು ಶೋಕಿಗೋಸ್ಕರ ಹೋರಾಟ ಮಾಡ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿ ಹೋರಾಟ ಅನ್ನೋದಕ್ಕೆ ನಿಜವಾಗ್ಲೂ ಒಂದು ಅರ್ಥ ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ದುಡ್ಡು ಇಲ್ಲದೇ ಇದ್ರೂ ಸಹಿತ ಒಬ್ಬ ರೈತನ ಮಗನಾಗಿ ಇವತ್ತು ರೈತರ ಪರವಾಗಿ ಇವತ್ತು ಸುತ್ತಮುತ್ತ ಏನಿದೆ ಸಂಡೂರು ತಾಲೂಕಿನ ಸುತ್ತಮುತ್ತ ಗ್ರಾಮಗಳಲ್ಲಿ ಎಲ್ಲರಿಗೂ ಸಹಾಯ ಮಾಡ್ತಾನೆ. ಇವತ್ತು ಸಹಾಯಾರ್ಥವಾಗಿ ತನಗೇನು ಕೈಲಾದಷ್ಟು ಸಹಾಯ ಮಾಡ್ತಾ ಇವತ್ತು ಎಲ್ರಿಗೂ ಜನಮನ್ನಣೆ ಆಗಿದ್ದಾರೆ. ಅವರು ಯಾವ ರೀತಿ ಅಂದರೆ, ಈಗ ನೋಡಿ, ಹೋರಾಟ ಅಂದ ತಕ್ಷಣವೇ ಇವತ್ತು 4 ಜೊತೆ ಬಟ್ಟೆ ಕೂಡ ಉಟ್ಕೊಳ್ಳೋಕ್ಕೆ ಇರೋದಿಲ್ಲ ಅಂಥ ಒಂದು ಪರಿಸ್ಥಿತಿ. ಬಡತನ ಇದ್ರೂ ಸಹಿತ ಅವತ್ತು ಏನು ಆಗಬೇಕು ಸಮಸ್ಯೆ ಅದನ್ನು ಬಗೆಹರಿಸ್ತಕ್ಕಂಥ ಶಕ್ತಿ ಇರುತ್ತೆ. ಅಂದರೆ ಇಲ್ಲಿ ಏನು ಗೊತ್ತಾಗುತ್ತಂದರೆ, ಇವತ್ತು ಯಾವುದೇ ಸಮಸ್ಯೆನ ಜನರಿಗೆ ಸಮಸ್ಯೆ ಬಗೆಹರಿಸ್ಬೇಕಂದ್ರೆ ದುಡ್ಡು ಮುಖ್ಯ ಅಲ್ಲ, ಬಟ್ಟೆ ಮುಖ್ಯ ಅಲ್ಲ, ದೇಹದಲ್ಲಿ ಶಕ್ತಿ ಇದ್ರೆ ಸಾಕು ಅಂತಕ್ಕಂಥವ್ರು ತೋರಿಸ್ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಇವತ್ತು ಅವರೇ ನಮ್ಮ ಶಂಕರಪ್ಪ ಅಂತೇಳಿ ಪರಿಚಯ ಮಾಡಿಸ್ಕೊಡ್ತಾರೆ. ಸರ್ ನಮಸ್ತೆ. ತಮ್ಮ ಹೆಸರು ಸರ್? ಶಂಕರ್ ಅಂತೇಳಿ ನಮ್ಮ ಹೆಸರು. ಶಂಕರ್ ಸರ್, ನಿಮ್ಮ ಬಗ್ಗೆ ಭಾಳಷ್ಟು ನಿಜವಾಗ್ಲೂ ಶಂಕರನೇ ನೀವು. ಯಾಕೆಂದರೆ ಇಲ್ಲಿ ಸುತ್ತಮುತ್ತ ಒಂದು ಏನು ಗ್ರಾಮಗಳಿದೆ, ಪ್ರತಿಯೊಂದು ಗ್ರಾಮಕ್ಕೂ ಕೂಡ ನಿಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾ ಬಂದಿದ್ದಾರೆ. ಯಾರ ಹತ್ರನೂ ಕೂಡ ಸಂಭಾವನೆ ಕೂಡ ತಗೊಳ್ತಾ ಇಲ್ಲ. ನೀವು ಹುಟ್ಟಿ ಬಡ ಕುಟುಂಬದಲ್ಲಿ ಹುಟ್ಟಿದ್ರು ಸಹಿತ ಇವತ್ತು ಬೆಳಕರಿದ್ರೂ ಏನೋ ಒಂದು ಬಡವರಿಗೋಸ್ಕರ ಒಂದು ಸಮಸ್ಯೆನ ಇಟ್ಕೊಂಡು ಹೊರಗಡೆ ಹೋಗ್ತಕ್ಕಂಥ ವ್ಯಕ್ತಿಗಳು. ಇವತ್ತು ನಾನೇನೋ ಒಂದು ಪ್ರಶ್ನೆ ಕೇಳಬೇಕಂದ್ರೆ, ನಿಮ್ಗೆ ಯಾಕೆ ಈ ರೈತರ ಪರವಾಗಿ ಯಾಕೆ ನಿಮ್ಗೆ ಇಷ್ಟೊಂದು ಆಸಕ್ತಿ? ನೀವು ನಿಮ್ಮ ಜೀವನದ ಬಗ್ಗೆ, ಸ್ವಂತ ಜೀವನದ ಬಗ್ಗೆ ಯಾವುದು ಮಾಡ್ತಾ ಇಲ್ಲ ಅಂತಕ್ಕಂಥ ಮಾತುಗಳು ಕೂಡ ಗ್ರಾಮದಲ್ಲಿ ಕೇಳಿ ಬರ್ತಾ ಇದೆ. ರೈತರ ಪರ ಯಾವುದು ಸಮಸ್ಯೆ ಇರುತ್ತೆ ಅಲ್ಲಿ ಶಂಕರಪ್ಪರು ಇರ್ತಾರೆ ಅಂತಕ್ಕಂಥ ಮಾತು. ಇದ್ರ ನಿಮ್ಮ ಅಭಿಪ್ರಾಯ ಏನು ಸರ್? ಈಗ ನಮ್ಮ ಕೊನೆ ಗಳಿಗೆಯಲ್ಲಿ ನಮ್ಮ ಹಿಂದೆ ಬರ್ತಕ್ಕಂಥದ್ದು, ನಾವೇನು ಇವತ್ತು ಜನರಿಗೆ ನಾವು ಮಾಡಿಕೊಡ್ತೀವಿ, ಇವತ್ತೇನು ನಾವು ಒಂದು ಸಾಧನೆ ಮಾಡ್ತೀವಿ, ನಮ್ಮ ಹೋರಾಟದ ಮೂಲಕ ಏನು ಇವತ್ತು ಅವ್ರಿಗೆ ನ್ಯಾಯ ಕೊಡಿಸ್ತೀವಿ, ಅದು ಮಾತ್ರ ನಮ್ಮ ಹಿಂದೆ ಬರ್ತಕ್ಕಂಥದ್ದು. ನಾನು ಅದನ್ನು ಶಕ್ತಿ ಇಟ್ಕೊಂಡು ನಾನು ಹೋರಾಟ ಮಾಡ್ತೀನಿ.
ಸರ್ ಇವತ್ತು ಶಂಕರಪ್ಪರು ಎಲ್ಲೇ ಹೋಗಲಿ ರೈತರು ಗುರುತಿಸ್ತಾರೆ ಮೇಲಾಗಿ. ಯಾಕೆಂದರೆ ರೈತರ ಪರ ಏನೇ ಆಗಲಿ ನೀವು ಹೋರಾಡ್ತಾನೆ ಬಂದಿದ್ದೀರಾ ಮೊದಲಿಂದನೂ ಅಷ್ಟೇ. ಅದಲ್ಲದೆ ಇಲ್ಲಿ ಏನು ಊರಿನಲ್ಲಿ ಸಮಸ್ಯೆ ಇದ್ರೂ ಕೂಡ ಆದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಕೂಡ ನೀವು ಸ್ಪಂದನೆ ಕೊಡ್ತಾ ಇದ್ದೀರಾ. ಬಟ್ ನಿಮಗೆ ಯಾವ ರೀತಿ ಇದನ್ನು ನೀವು ಜಾಯ್ನ್ ಆದ್ರಿ ಸರ್? ನೀವು ನಿಮ್ಮ ವೃತ್ತಿ ಸ್ಟಾರ್ಟಿಂಗಲ್ಲಿ ಅಥವಾ ನೀವು ಯಾವ ಸಂಘದ ಮುಖಾಂತರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಹೇಗೆ? ಈಗ ನಾವು ಒಂದು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಸಮಾಜ ಸೇವೆಯಿಂದ ನಮ್ಮ ಒಂದು ಸಂಘಟಿತವಾಗಿ ಇವತ್ತು ಸಂಘಟಿತದಲ್ಲಿ ಒಂದು ಶಕ್ತಿ ಇದೆ. ಆ ಒಂದು ಸಂಘಟಿತ ಮೂಲಕ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಯಾಕಂದರೆ ಸಂಘಟನೆ ಅಂದರೆ ಒಂದು ದೊಡ್ಡ ಅದ್ಭುತವಾದ ಶಕ್ತಿ. ಅದರಲ್ಲಿ ನಮಗೆ ಆಗಿರ್ತಕ್ಕಂಥ ಒಂದು ಜವಾಬ್ದಾರಿ ಸ್ಥಾನವು ಕೊಟ್ಟಿದ್ದಾರೆ. ಒಂದು ರೈತ ಮೋರ್ಚಲ್ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದ್ದಾರೆ ಮತ್ತು ರೈತರ ಪರವಾಗಿ ಹೋರಾಡಲಿಕ್ಕೆ ಒಂದು ಜವಾಬ್ದಾರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ರೈತರ ಸಮಸ್ಯೆಗಳಿಗೆ ಇವತ್ತು ಏನೇ ಇರಲಿ ನ್ಯಾಯಯುತವಾಗಿ ಎಲ್ಲರ ಸಮ್ಮುಖದಲ್ಲಿ ಏನು ಇವತ್ತು ವಾಸ್ತುಸ್ಥಿತಿಗತಿ ಪ್ರಕಾರ ಏನು ಯಾರಿಗೆ ಸೇರ್ಬೇಕಾಗಿರೋದು ಯಾರಿಗೆ ಹೋಗ್ಬೇಕಾಗಿರೋದು ಅಂತಕ್ಕಂಥದ್ದು ವಿಚಾರ ಮಾಡಿ ಅದು ಅವರಿಗೆ ಆಗ್ಬೇಕಂತಕ್ಕಂಥ ಹಠಮಾರಿತನದಿಂದ ನಮ್ಮ ಹೋರಾಟ ಸಾಗ್ತಾ ಇದೆ. ಸರ್ ನೀವು ಇವತ್ತು ಆರ್ಥಿಕವಾಗಿ ಹಿನ್ನಡೆ ಆದರೂ ಕೂಡ ಒಬ್ಬ ರೈತ ಕುಟುಂಬದಿಂದ ಬಂತಕ್ಕಂಥ ಅದರಲ್ಲೂ ಬಡ ಕುಟುಂಬದಲ್ಲಿ ಬೆಳೆದಂತಕ್ಕಂಥ ವ್ಯಕ್ತಿ ಕೊರೋನಾ ಟೈಮಲ್ಲಿ ಕೂಡ ಭಾಳಷ್ಟು ನಿಮ್ಮಿಂದ ಭಾಳಷ್ಟು ಜನಕ್ಕೆ ಒಳ್ಳೊಳ್ಳೆ ಕೆಲಸಗಳು ಆಯಿತು, ಹೊಟ್ಟೆ ತುಂಬ ಕೆಲಸ ಕೂಡ ಮಾಡಿಸಿಕೊಟ್ರಿ ಪಾಪ. ಸೊ ನಿಮಗೆ ಯಾಕೆ ಅನ್ಸುತ್ತೆ ಸರ್ ಇದು ನಿಮಗೆ ಈ ಸಮಾಜ ಸೇವೆ ಅನ್ನೋದು ಮೊದಲಿಂದನೂ ಬಂತ ಅಥವಾ ಈಗ ಮಧ್ಯದಲ್ಲಿ ಏನು ನಿಮ್ಮ ಸಂಘ ಸಂಸ್ಥೆಯಿಂದನೂ ಬಂತ ಸರ್? ಈಗ ಯಾವುದೇ ಒಂದು ತನ್ನ ಮನುಷ್ಯನ ಒಂದು ಹುಟ್ಟು ಅಂತಿರುತ್ತೆ, ಆ ಗುಣಗಳು ಬಾಲ್ಯದಿಂದಲೂ ಅಳವಡಿಸಿಕೊಂಡ್ರೆ ಅದು ಬಹಳಷ್ಟು ವೇಗವಾಗಿ ಬರುತ್ತೆ, ಅದು ಭಾಳಷ್ಟು ದಿನದಿಂದ ಇರ್ತದೆ. ಅದು ನಾನು ಚಿಕ್ಕವನಿದ್ದಾಗ ಒಂದು ಮಠಮಾನ್ಯಗಳಲ್ಲಿ ನಾನು ಆಧ್ಯಾತ್ಮಿಕವಾಗಿ ಒಂದು ಶರಣರು ಸಾಹಿತ್ಯರು ಸಾಧರು ಸಂತರು ಅವರ ಜೊತೆಯಲ್ಲಿ ಇದ್ದು ಅವರ ಒಂದು ಪಾಠವನ್ನು ನಾನು ಕಲ್ಪನೆ ಮಾಡಿಕೊಂಡು ಇವತ್ತು ಜನ ಸೇವೆ ಈಶನ ಸೇವೆ ಅಂದ್ಕೊಂಡು ನಾನು ಜನಸೇವೆ ಮಾಡಲಿಕ್ಕೆ ಮುಂದಾಗಿದ್ದೀನಿ. ಇವತ್ತು ಜನ ನಿಮ್ಮನ್ನು ಎಲ್ಲಿ ಹೋದರೂ ಗುರುತಿಸ್ತಾರೆ. ಶಂಕರಪ್ಪ ಅಂತೇಳಿ ಎಲ್ಲ ಗ್ರಾಮಗಳ ರೈತರು ಕೂಡ ಗುರುತಿಸ್ತಾರೆ. ಕೆಲಸ ಕೂಡ ಇಂಥದ್ದು ಇದೆ ಅಂತ ಸಮಸ್ಯೆಯನ್ನು ಹೊತ್ಕೊಂಡು ನಿಮ್ಮ ಹತ್ರ ಬರ್ತಾರೆ. ಆದರೆ ನಿಮಗೆ ನಿಜವಾಗಲೂ ಈ ರೈತರ ಪರ ಇದುವರೆಗೂ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ನಿಮ್ಮ ನಿಜವಾಗ್ಲೂ ಕನಸು ಏನು ಸರ್? ನಾನು ಈ ಥರ ಮಾಡಬೇಕು ರೈತರ ಪರವಾಗಿ ಅಥವಾ ನಮ್ಮ ಜನರ ಪರವಾಗಿ ಈ ಥರ ಮಾಡ್ಬೇಕು ಅನ್ನೋದು ಏನಾದರೂ ಕನಸು ಇಟ್ಕೊಂಡಿದ್ದಾರೆ? ನನ್ನ ಕೊನೆ ಉಸಿರು ಇರೋವರೆಗೂ ನನ್ನ ಹೋರಾಟದಲ್ಲಿ ಇವತ್ತು ಧಮಿಕೆನೂ ಆಗ್ತದೆ. ಕೆಲವರು ಏನೆಲ್ಲ ಮಾಡ್ತಾರೆ, ಆದರೂ ಧಮಿಕೆಗೂ ಎದರದೆ ನೇರವಾಗಿ ನಾನು ತಿಳ್ಕೊಂಡಿರೋದು ಒಂದು ಸತ್ಯ ನ್ಯಾಯ. ಇವತ್ತು ನನ್ನ ಹೋರಾಟ ಜಯ ಆಗಬೇಕು. ಇವತ್ತು ಅನ್ಯಾಯಕ್ಕೆ ಮಾತ್ರ ನಾನು ಎಂದೂ ನಾನು ಕಾಲಿಡಲ್ಲ, ಆ ಒಂದು ಹೆಜ್ಜೆಗೂ ನಾನು ಹೋಗಲ್ಲ. ಇವತ್ತು ನ್ಯಾಯಕ್ಕಾಗಿ ನನ್ನ ಪ್ರಾಣ ತ್ಯಾಗ ಮಾಡಿ ನನ್ನ ಹೋರಾಟ ಮಾಡಿ ನನ್ನ ರೈತರಿಗೆ ನಾನು ನ್ಯಾಯ ತೋರಿಸ್ಕೊಳ್ಬೇಕೆಂಬುದೇ ನನ್ನ ಒಂದು ಕನಸು. ನಿಮ್ಮ ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತ ರಾಜಕೀಯ ವ್ಯಕ್ತಿಗಳು ಯಾರು ನಿಮಗೆ ಬೆಂಬಲವಾಗಿ ನಿಂತಿರ್ತಾರೆ ಸರ್? ಈಗ ಒಂದು ಸಂಘಟನೆ ಅಂತಂದಾಗ ಈಗ ಸರ್ವಸಾಮಾನ್ಯವಾಗಿ ಸಂಘಟನೆಯಲ್ಲಿ ಅದ್ಭುತವಾದ ಶಕ್ತಿ ಇರ್ತಂತ ನಾನು ಹೇಳಿದ್ದೀನಿ. ಇವತ್ತು ಅದ್ಭುತವಾದ ಶಕ್ತಿ ಇರ್ತಂತಂದಾಗ ಸಂಘಟನೆಯಲ್ಲಿ ಭಾಳಷ್ಟು ಜನ ಇರ್ತಾರೆ. ಆ ಒಂದು ಸಂಘಟನೆಯ ಶಕ್ತಿ ನಾನು ಬೆನ್ನಿಂದಿದೆ. ಇವತ್ತು ಬಡ ಕುಟುಂಬದಲ್ಲಿ ಹುಟ್ಟಿದ್ರು ಸಹಿತ ಈ ಒಂದು ಈಗ ಏನು ಸ್ಟೇಜಲ್ಲಿ ಇದ್ದೀರಾ, ಈ ಸ್ಟೇಜಲ್ಲಿ ಇದ್ದಾಗ ಕೂಡ ನೀವು ರೈತರ ಪರವಾಗಿ ಹೋರಾಡ್ತಾ ಇದ್ದೀರಾ. ಬಡವರು ಕಂಡ್ರೆ ಕರುಣೆ ಪ್ರೀತಿಯನ್ನು ವಿಶ್ವಾಸನೆ ತೋರಿಸ್ತಾ ಇದ್ದೀರಾ. ಆದರೆ ಒಂದು ಗಾದೆ ಇದೆ, ಅನ್ನ ಹಾಕಿದ ಮನೆ ಗೊಬ್ಬರ ಹಾಕಿದ ಹೊಲ ಯಾವತ್ತೂ ಹಾಳಾಗಲ್ಲ ಅಂತ. ಆದರೆ ಈ ಒಂದು ವಾಕ್ಯಕ್ಕೆ ಈಗ ಹಳ್ಳಿಯಲ್ಲಿ ನಿಮ್ಮ ಹಳ್ಳಿಯಲ್ಲಿ ನಡೀತಕ್ಕಂಥ ರೈತರಿಗೆ ಏನು ಅನ್ಯಾಯ ಆಗಿದೆ ಆ ವಾಕ್ಯಕ್ಕೆ ಭಾಳಷ್ಟು ಡಿಫ್ರೆನ್ಸ್ ಇದೆ. ರೈತರಿಗೆ ತುಂಬ ಸುಮಾರಾಗಿ 12 ಕುಟುಂಬದ ಎಸ್ ಟಿ ಸಮುದಾಯವರಿಗೆ ಅನ್ಯಾಯವಾಗಿದೆ ಅಂತ ಒಂದು ಆರೋಪ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಈಗ ನಾನು ಇದೇ ಗ್ರಾಮದಲ್ಲಿ ಹುಟ್ಟಿ ಬಂದಿರೋನು. ನನ್ನ ಬುದ್ಧಿವಂತಿಕೆಯಿಂದ ಹಿಡಿದು ಇಲ್ಲೇ ಮಟ್ಟ, ನನ್ನ ವಯಸ್ಸಿನ ಮಟ್ಟ. ನಾನು ಕೂಡ ಚಿಕ್ಕವನಿದ್ದಾಗ ನಮ್ಮ ತಂದೆಯವರಿಂದ ಮತ್ತು ಸ್ನೇಹಿತರಿಂದ ನಾನು ಆ ಒಂದು ಗುಡ್ಡಕ್ಕೆ ಹೋಗ್ಬೇಕಾದ್ರೆ ಅವರು ಹೊಲಗಳಿರೋದು ಗುಡ್ಡದ ಹತ್ರ. ಆ ಹೊಲ ಹೋಗ್ಕೋಬೇಕಾದ್ರೆ ಹುಡುಗಿ ಅಲ್ಲಿ ಆ ಹೊಲಗಳಿಗೆ ಒಂದು ಹೆಸರಿದೆ. ಇವತ್ತಿಗೂ ನಾನು ಒಬ್ಬನೆಲ್ಲ ನಮ್ಮೂರಲ್ಲಿ 2,000ವರೆ ಇವತ್ತು ಇಲ್ಲಿ ಮತದಾರರಿದ್ದಾರೆ. ಅವರೆಲ್ಲರನ್ನೂ ಬಂದು ವಿಚಾರ ಮಾಡಿದ್ರು ಕೂಡ ಒಂದೊಂದು ಹೊಲಕ್ಕೂ ಒಂದು ಹೆಸರಿದ್ದಾರೆ. ಒಂದು ಬಂಡೆ ತಾಯಣ್ಣ ನಾಯಕ ಅಂತೇಳಿ, ಒಂದು ಸಿಂಬಳದುರ್ಗ ನಾಯಕ ಅಂತೇಳಿ, ಇವೆಲ್ಲ ಅವರು ಹೊಲಗಳಿಗೆ ಅಂತಂತ ಹೆಸರು ಕೂಡ ಅಚ್ಚರಿಯಾಗಿ ಅದ್ಯಾವ ಅಲ್ಲೆಲ್ಲಿಂದ ಇಲ್ಲೇ ಮಟ್ಟ ನೋಡ್ಕೊಂತ ಬರ್ತಾ ಇದೀವಿ. ಇವತ್ತು ಅವರು ಆರೋಪ ಮಾಡ್ತಿದಾರಲ್ಲ, ಅದು ಆರೋಪ ಮಾಡೋದು ಇವರು ಕಬಳಿಸಿರೋದು ಅವರು, ಕಬಳಿಕೆ ಮಾಡಿರೋದು ಇವರು ಭೂಮಿನ 4 ಕುಟುಂಬದವರು. ಇವತ್ತು ನಾವು ಹೇಳ್ಬೇಕಂದ್ರೆ ನಮ್ಮ ಅಂತಾಪುರ ಗ್ರಾಮದಲ್ಲಿ ಅವರು ವಾಸವಾಗಿಲ್ಲ, ಅವರು ನಾಗಲಾಪುರ ಗ್ರಾಮದವರಾಗಿರ್ತಾರೆ. ಅವರು ಭೂಮಿ ನಾವು ಎಲ್ಲಿ ಮಾಡ್ಯಾರಂತೇಳಿ ನಾವು ಯಾರೂ ನೋಡಿಲ್ಲ. ಏನೋ ಹಿಂದೆ ಯಾರಪ್ಪ ಯಾರೋ ಮಾಡಿದ್ರಂತೆ ಅವ್ರ ಭೂಮಿ ಮಾಡಿರೋದು ಫಾರೆಸ್ಟ್ ಹೋಗಿತ್ತ ಅಂತಕ್ಕಂಥ ಊಹಾಪೋಹಗಳು ಅಷ್ಟೇ. ಆದರೆ ಇವರು 96 ಸರ್ವೆ ನಂಬರ್ನಲ್ಲಿ 12 ಕುಟುಂಬಸ್ಥರು ನಮ್ಮ ಗ್ರಾಮದವರೇ. ನಾನೊಬ್ಬನೇ ಹೇಳ್ತಾ ಇಲ್ಲ, ಇಡೀ ನಮ್ಮ ಗ್ರಾಮವೇ
ಇವರ ಪರವಾಗಿ ನಿಂತು ಯಾರೇ ಬರಲಿ ಇಲ್ಲಿ ಮಹಾಜಾರ ಹೇಳಿಕೆ ಮಾಡಲಿಕ್ಕೆ ನಮ್ಮ ಅಂತಾಪುರ ಗ್ರಾಮನೇ 12 ಕುಟುಂಬಸ್ಥರ ಬೆನ್ನೆ ನಿಂದಿರುತ್ತೆ ಅಂತೇಳಿ ನನ್ನ ವಿಶ್ವಾಸ ಇದೆ. ಸರ್ ಇವಾಗೇನು 12 ಕುಟುಂಬದವರು ಅಂತ ಹೇಳಿದ್ರಿ, ಎಸ್ ಟಿ ಸಮುದಾಯವರು, ನೀವು ಅವರಿಗೆ ಮೀಟ್ ಆಗಿದ್ರೆ ಅಥವಾ ಅವರೇ ಬಂದು ನಿಮ್ಮ ಇದನ್ನ ಏನಾದರೂ ಸಮಸ್ಯೆ ಹೇಳ್ಕೊಂಡು? ಈಗ ನಮಗೆ ಅನ್ಯಾಯ ಆಗತ್ತೆ ಅಂತೇಳಿ ಅವರು ಬಂದು ಅಳಲನ್ನು ತೋಡಿಕೊಂಡಾಗ ಇವತ್ತು ನಾನು ನಿಮಗೆ ಮೊದಲು ಹೇಳಿದ್ದೀನಿ, ಎಲ್ಲಿ ಅನ್ಯಾಯ ಆಗಿರುತ್ತೋ ಅದರ ಸಲುವಾಗಿ ನನ್ನ ಪ್ರಾಣ ತ್ಯಾಗ ಮಾಡಲಿಕ್ಕೆ ನನ್ನ ಒಂದು ಕೊನೆ ಉಸಿರವರೆಗೆ ನನ್ನ ರೈತರ ಕಟ್ಟಿಗೆ ನಾನು ಹೋರಾಟ ಮಾಡ್ತಂತ ನಾನು ಹೇಳಿದ್ದೀನಿ. ಆ ಒಂದು ಮಾತಿನ ಪ್ರಕಾರ ಇವತ್ತು ಅವ್ರು ಅನ್ಯಾಯ ಆಗತ್ತೆ ಅಂತೇಳಿ ಬಂದಾಗ ನಾನು ನಡರಾತ್ರಿಗಾಲ ನಾನು ರೈತರಿಂದ ಹೋಗೋಕ್ಕೆ ನಾನು ಇಚ್ಛೆ ಪಡ್ತೀನಿ. ಸರ್ ಇವತ್ತಿಗೂ ನೀವು ರೈತರ ಪರ ಮಾಡ್ತೀನಿ, ನಾನು ಅವ್ರ ಸಮಸ್ಯೆನ ನಾನು ಆದಷ್ಟು ಹೋರಾಡ್ತೀನಿ ಅಂತಕ್ಕಂಥ ಮಾತನ್ನು ಕೇಳಬೇಕು. ಸರ್ ಇವಾಗ ನಿಮ್ಮ ಉದಾಹರಣೆ, ನಿಮ್ಮ ಜೀವನದಲ್ಲಿ ಉದಾಹರಣೆ ಹೇಳಬೇಕಂದ್ರೆ ಸಾಧನೆ ಮಾಡೋಕ್ಕೆ ಒಂದು ದುಡ್ಡು ಇಂಪಾರ್ಟೆಂಟಾ ಅಥವಾ ಎಜುಕೇಷನ್ ಇಂಪಾರ್ಟೆಂಟಾ ಅಥವಾ ಏನು ನಿಮ್ಮ ಸಾಧನೆ ಮಾಡೋಕ್ಕೆ ಛಲ ಹಠ ಸಾಧನೆ ಇಷ್ಟು ಇಂಪಾರ್ಟೆಂಟಾ, ಎಷ್ಟು ಇಂಪಾರ್ಟೆಂಟ್ ಸರ್? ಇದರಲ್ಲಿ ನಾನು ಗೆಲ್ತೀನಿ, ಯಾವತ್ತು ನಾನು ಮನಸ್ಸು ನಿರಾಶನೆ ಮಾಡಿಕೊಳ್ಳಲ್ಲ, ನನ್ನ ಧೈರ್ಯ ಕಳ್ಕೊಳ್ಳಲ್ಲ. ಒಂದು ಛಲ ಹಠಮಾರಿತನ ಇದ್ದವನು ಗೆಲ್ತೇನೆ ಅಂತಕ್ಕಂಥ ವಿಶ್ವಾಸ ನಂಬಿಕೆ ನನಗಿದೆ. ಹಠಮಾರಿತನ ಇದ್ರೆ ಮಾತ್ರ ನಾವು ಗೆಲ್ಲಲಿಕ್ಕೆ ಸಾಧ್ಯ. ಅಂದರೆ ಇಲ್ಲಿ ಎಜುಕೇಷನು ಮುಖ್ಯ ಅಲ್ಲ, ದುಡ್ಡು ಕೂಡ ಮುಖ್ಯ ಅಲ್ಲ, ಆದರೆ ಒಂದು ಛಲ ಇದ್ದರೆ ಸಾಕು ಅಂತಕ್ಕಂಥ ವೀಕ್ಷಕರೇ ಈ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಶಂಕರಪ್ಪ ಅವರೇ, ನಿಮ್ಮ ಒಂದು ಹೋರಾಟದಲ್ಲಿ ಇದುವರೆಗೂ ನನಗೆ ಈ ರೈತರ ಪರವಾಗಿ ನಾನು ಕೆಲಸ ಮಾಡೋಕ್ಕಾಗಲೇ ಇಲ್ಲ, ಇದು ಭಾಳ ಕೊರಗಿದೆ ಅಂತಕ್ಕಂಥದ್ದು ಯಾವುದಾದ್ರೂ ಒಂದಿಷ್ಟು ಒಂದು ಕಣ್ಣೀರು ಹಾಕಿದ ಸಂದರ್ಭ ಇದೆ ನಾವು ಒಂದು ರೈತರಿಗೋಸ್ಕರವಾಗಿ? ಇವತ್ತು ಹೋರಾಟದಲ್ಲಿ ಸಾಕಷ್ಟು ಅಡೆತಡೆಗಳು ಬರ್ತಾವ, ಸಾಕಷ್ಟು ತಾಳ್ಮೆ ಇರಬೇಕಾಗತ್ತೆ. ಯಾಕಂದರೆ ಕೆಲವೊಂದು ಕುತಂತ್ರಗಳು ಮಾಡ್ತಿರ್ತಾರೆ. ನಾವು ಹೋರಾಟ ಮಾಡೋ ಹೊತ್ತಿನಲ್ಲಿ ನಮಗೆ ಏನೆಲ್ಲ ಒಂದು ಅಡ್ಡಿಪಡಿಸಿರ್ತಾರೆ, ಅವನ್ನೆಲ್ಲವೂ ಸಮಾಧಾನ ಮಾಡಿಕೊಂಡು ಅವಕ್ಕೆಲ್ಲವುದು ಮನಸ್ತಾಪ ಮಾಡಿಕೊಳ್ಳದಂಗೆ ಧೈರ್ಯವನ್ನು ತಂದುಕೊಂಡು ನಾವು ಮುನ್ನುಗ್ಗಿದ್ರೆ ಮಾತ್ರ ನಮಗೆ ಹಿನ್ನಡೆ ಆಗಲ್ಲ. ಆ ಒಂದು ಧೈರ್ಯವನ್ನು ಇಟ್ಟುಕೊಂಡು ನಾವು ಹೋರಾಟ ಮಾಡ್ತೀವಿ. ಇವತ್ತು ಜನಸಂಪರ್ಕದಿಂದ ಬೆಳೆದಿರ್ತಕ್ಕಂಥ ವ್ಯಕ್ತಿಗಳು, ನೀವು ಎಲ್ಲೇ ಹೋದ್ರೂ ಯಾವುದೇ ವಿಲೇಜಲ್ಲಿ ಹೋದ್ರೂ ಸಮಸ್ಯೆಗೆ ಒಂದು ಪರಿಹಾರ ಇದ್ದಲ್ಲಿ ನಮಗೆ ಶಂಕರಪ್ಪ ಅವರು ಇರ್ತಾರೆ ಅಂತಕ್ಕಂಥ ಮಾತು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಶಂಕರಪ್ಪ, ನಿಮಗೆ ಏನು ಯಾವ ಒಂದು ಉತ್ಸಾಹದಿಂದ ನೀವು ಈಗ ರೈತರ ಪರವಾಗಿ ಹೋರಾಡ್ತಾ ಇದ್ದೀರಾ ಅಥವಾ ನಿಮ್ಮ ಬೆಂಬಲಕ್ಕೆ ನಿಮ್ಮ ಕುಟುಂಬದವ್ರು ಯಾವ ರೀತಿ ಸಹಕರಿಸ್ತಾ ಇದ್ದಾರೆ? ನೋಡ್ರಿ, ಈಗ ಒಂದು ಮಾತು ಹೇಳ್ತಾರೆ, ಏನು ಹೇಳ್ತಾರಂತಂದರೆ ಇವತ್ತು ನಾವು ಹೋರಾಟ ಅಂಥೇಳಿ ನಾವು ಹೋರಾಟವನ್ನೇ ನಾವು ನಂಬಿಕೊಂಡು ನಾವು ಹೋರಾಟದಲ್ಲೇ ನನ್ನ ಒಂದು ಜೀವನ ಆಗಿಬಿಟ್ಟಿದೆ. ಪ್ರತಿನಿತ್ಯ ಸಣ್ಣ ಪುಟ್ಟ ಯಾವುದೋ ಒಂದು ಇದ್ದೇ ಇರುತ್ತೆ ನನಗೆ ಬೆಳಗ್ಗೆದ್ದು ಕೂಡಲೇ. ಆದರೆ ಅದು ನನ್ನ ಕುಟುಂಬದ ಒಂದು ನಿಭಾಯಿಸಲಿಕ್ಕೆ ನಮ್ಮದಾಗಿರ್ತಕ್ಕಂಥ ಸೌರ ಭೂಮಿಯಲ್ಲಿ ಏನೋ ಒಂದು ಬೆಳೆಗಳನ್ನು ರೈತನಾಗಿ ನಾನು ಬೆಳೆಗಳನ್ನು ಬೆಳ್ಕೊಂಡು ನನ್ನ ಕುಟುಂಬವನ್ನು ನಿಭಾಯಿಸಲಿಕ್ಕೆ ನನ್ನ ಜಮೀನಿದೆ. ಆ ಜಮೀನಲ್ಲಿ ನಾನು ಉಳುಮೆ ಮಾಡಿಕೊಂಡು ನನ್ನ ಕುಟುಂಬ ನಾನು ನಿಭಾಯಿಸ್ತಾ ಇದ್ದೀನಿ. ನೋಡಿ, ಏಕೆಂದರೆ ವೀಕ್ಷಕರೇ, ಇವರಿಗೂ ವಿದ್ಯೆ ಕೂಡ ಅಷ್ಟೇ ಕಷ್ಟ ಆದರೂ ಸಹಿತ ದುಡ್ಡಿನ ಒಂದು ಪ್ರಭಾವ ಇದ್ದರೂ ಸಹಿತ ಇವರು ಶಕ್ತಿಯನ್ನು ಮೀರಿ ಶ್ರಮ ವಹಿಸ್ತಾ ಇದ್ದಾರೆ. ಅದು ರೈತರ ಪರವಾಗಿ ಆಗಿರ್ಬೋದು ಅಥವಾ ಊರಿನ ಜನರ ಸಮಸ್ಯೆಯ ಪರವಾಗಿ ಆಗಿರ್ಬೋದು. ಶಂಕರಪ್ಪ ಅವರೇ, ನಿಮ್ಮ ಒಂದು ಈ 12 ಕುಟುಂಬಕ್ಕೆ ಏನು ಅನ್ಯಾಯ ಆಗಿದೆ, ಜಾಮೀನು ಒತ್ತುವರಿ ಆಗಿದೆ ಅನ್ನೋ ವಿಷಯದಲ್ಲಿ ನೀವು ಯಾವ ರೀತಿ ಅವರಿಗೆ ಬೆಂಬಲ ನಿಲ್ಲಕ್ಕೆ ಇಷ್ಟಪಡ್ತೀರಾ? ನೋಡ್ರಿ, ಈಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ರೈತರನ್ನು ಕಟ್ಟಿಕೊಂಡು ಹೋಗಿ ಮನವಿ ಮಾಡಿದ್ವಿ. ಇವತ್ತು ತಹಸೀಲ್ದಾರ್ ಅವರಿಗೂ ಮನವಿ ಮಾಡಿದ್ವಿ. ತಹಸೀಲ್ದಾರ್ ಅವರು ಕೂಡ ಅಲ್ಲಿ ಒಂದು ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳನ್ನು ನಾವು ಕಳಿಸಿಕೊಟ್ಟು ಆ ಗ್ರಾಮದಲ್ಲಿ ಹಿರಿಯರ ಸಮ್ಮುಖದಲ್ಲಿ ಅದು ಪರಿಶೀಲನೆ ಮಾಡಿ ಅವರು ಏನು ವರದಿ ಮಾಡ್ತಾರೋ ಆ ವರದಿ ಪ್ರಕಾರ ನಾವು ಸಹಾಯಕ ಆಯುಕ್ತರಿಗೆ ಕಳಿಸ್ಕೊಡ್ತೀವಿ ರದ್ದುಪಡಿಸಲಿಕ್ಕೆ. ಇವತ್ತು ನಾವು ಕಳಿಸ್ಕೊಡ್ತೀವಿ ಅಂತೇಳಿ ಮಾನ್ಯ ತಹಸೀಲ್ದಾರ್ ಕೂಡ ಹೇಳಿದ್ದಾರೆ. ಅಂದರೆ ಇವಾಗ ಈ ಕೆಲಸಗಳು ಎಲ್ಲಿವರೆಗೂ ಮುಂದುವರಿತಾ ಇದೆ ಸರ್? ಅಂದರೆ ಈಗಾಗಲೇ ನಡೀತಾ ಇದೆಯಾ ಅಥವಾ ನೀವು ತಾಲೂಕು ಆಫೀಸ್ಗೆ ಅಥವಾ ಎಲ್ಲ ಹೋಗಿ ಮನವಿ ಕೊಟ್ಟು ಬಂದಿದ್ದೀರಾ ಅಥವಾ ಈಗಿನ್ನೂ ಏನೋ ಸ್ಟಾರ್ಟ್ ಮಾಡಬೇಕು ಸರ್? ಈಗಾಗಲೇ ಮನವಿ 15 ದಿವಸಲಿದ್ದಾನು 15-20 ದಿವಸಲಿದ್ದಾನು ನಿರಂತರವಾಗಿ ಈ ಹೋರಾಟದಲ್ಲಿ ಚಾಲನೆ ಮಾಡಿದ್ದೀವಿ. ನಿರಂತರ ಅವ್ರ ಕಡೆಯಿಂದ ಯಾವ ಉತ್ತರ ಬರ್ತಾ ಇದೆ? ಅವರು ಒಂದು ಆರೋಪ ಮಾಡಿದ್ದಾರೆ. ಕೆಲ ಮುಖಂಡರು ಮತ್ತು ಕಂದಾಯದವರು ಸರ್ವೇರು ಕಲ್ತ್ಕೊಂಡು ಶೋಷಿತ ದಲಿತ ಕುಟುಂಬಗಳ ಭೂಮಿಯನ್ನು ಕಬಳಿಕೆ ಮಾಡ್ಲಿಕ್ಕಂತೇಳಿ ಯಾರೋ ಮಾದಿಗ ದಂಡೋರದ ಅಧ್ಯಕ್ಷರಂತೆ ಅವರು ಆರೋಪ ಮಾಡಿದ್ದಾರೆ. ಇವತ್ತು ಆರೋಪ ಮಾಡಿದರೆ ಅವರು ಒಬ್ಬ ಉನ್ನತ ಸ್ಥಾನದಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಹಿರಿಯರಾಗಿ ಬುದ್ಧಿಜೀವಿಗಳಾಗಿ ಅವರು ತಿಳ್ಕೋಬೇಕು, ಸಂಪೂರ್ಣವಾಗಿ ಮಾಹಿತಿ ತಗೊಂಡು ಅಂತ ಒಂದು ಸ್ಟೇಟ್ಮೆಂಟ್ ಕೊಡಬೇಕು. ಯಾಕಂತಂದರೆ ಇಲ್ಲಿ ಯಾರೇನೋ ಮೇಲ್ಜಾತಿಯವರೆಲ್ಲ, ಇಲ್ಲೇನು ಜನರಲ್ಲೆಲ್ಲ ಇಲ್ಲಿ ಇರೋದು ಕೂಡ ಅದೇ ಪರಿಶಿಷ್ಟ ಪಂಗಡದ ದಲಿತ ಕುಟುಂಬಸ್ಥರೇ ಇಲ್ಲಿ ಇರೋದು. ಹಾಗಾಗಿ 12 ಕುಟುಂಬಸ್ಥರು ಆ ಜಮೀನನ್ನು ಉಳುಮೆ ಮಾಡ್ತಾರಂತ ನಾನು ಒಬ್ಬನೇ ಅಲ್ಲ, ನಮ್ಮ ಅಂತಾಪುರ ಗ್ರಾಮ ಒಂದೆಲ್ಲ ಸುತ್ತಮುತ್ತ 3-4 ಗ್ರಾಮದವರು ಕೂಡ ಈ 12 ಕುಟುಂಬಸ್ಥರು ಮಾಡ್ತಾರಂತ ಹೇಳ್ತಿದಾರೆ.
ಇವತ್ತೇನು ಅವರು ಆರೋಪ ಮಾಡಿದಾರ ಯಾರು ಕರಿಯಪ್ಪ ಗುಡಿಮನೆ ಅಂತೇಳಿ ಮಾದಿಗ ದಂಡೋರದ ರಾಜ್ಯಾಧ್ಯಕ್ಷರಂತವರು ಅದು ಸುಳ್ಳು ಅಂತೇಳಿ ನಾನು ಇಲ್ಲಿ ಪ್ರಸ್ತಾವನೆ ಮಾಡ್ತೀನಿ. ಅದು ಏನೇ ಇರಲಿ ವಿಚಾರ ವೀಕ್ಷಕರೇ, ಇವಾಗ ಜಾಮೀನು ವಿಷಯವಾಗಿ ತುಂಬ ಸಮಸ್ಯೆ ನಿಂತ್ಕೊಂಡು 12 ಕುಟುಂಬಗಳು ತುಂಬ ವ್ಯಥೆ ಪಡ್ತಾ ಇದ್ದಾವೆ. ಶಂಕರಪ್ಪರ, ಈ 12 ಕುಟುಂಬಗಳಿಗೆ ನಿಮ್ಮ ಬೆಂಬಲ ಇರುತ್ತೆ ಅಂತ ಕೂಡ ಅವ್ರು ಕೂಡ ಭಾವಿಸಿದ್ದಾರೆ. ಮುಂದೆ ಯಾವ ರೀತಿ ಇವರನ್ನ ಯಾವ ಒಂದು ಯೋಜನೆ ಮುಖಾಂತರ ತಗೊಂಡೋಗ್ಬೇಕು ಅನ್ಕೊಂಡಿದ್ದಾರೆ? ಈಗ ಗ್ರಾಮ ಲೆಕ್ಕಾಧಿಕಾರಿಗಳು ಕಂದಾಯ ನಿರೀಕ್ಷಕರು ಬಂದು ಸ್ಥಳ ಪರಿಶೀಲನೆ ಮಾಡಿ ಮಹಾಜರು ಹೇಳಿಕೆ ತಗೊಂಡು ಮತ್ತು ಇಲ್ಲಿ ತಾಲೂಕು ಕಚೇರಿಯಿಂದ ಸಹಾಯಕ ಆಯುಕ್ತರು AC ಸಾಹೇಬರಿಗೆ ರದ್ದುಪಡಿಸಲಿಕ್ಕೆ ಕಳಿಸಿದ್ರೆ ಅದು ರದ್ದಾದ ತಕ್ಷಣ ಇವರಿಗೆ ಪಾಣಪತ್ರಿಕೆಯಲ್ಲಿ ಸೇರ್ಪಡೆ ಮಾಡಲಿಕ್ಕೆ ಅನುಕೂಲತೆ ಆಗುತ್ತೆ. ಈಗ ಅವರು ರದ್ದುಪಡಿಸಲಿಕ್ಕೆ ವರದಿಯನ್ನು ತಯಾರು ಮಾಡಬೇಕು. ಯಾರು? ಗ್ರಾಮ ಲೆಕ್ಕಾಧಿಕಾರಿಗಳು, ಕಂದಾಯ ನಿರೀಕ್ಷಕರು ಅದೆಲ್ಲ ತಗೊಂಡು ತಹಸೀಲ್ದಾರ್ ಫೈಲ್ ಪಟ್ಟ ಮಾಡಿ ಸಹಾಯಕ ಆಯುಕ್ತರಿಗೆ ಬಳ್ಳಾರಿ ಅವರಿಗೆ ಕಳಿಸಿಕೊಟ್ಟಾಗ ಅದು ರದ್ದುಪಡಿಸಲಿಕ್ಕೆ ಸಾಧ್ಯ. ನೋಡಿ ವೀಕ್ಷಕರೇ, ಇವಾಗ ಇವರ ಮನವಿ ಕೂಡ ಈ ರೀತಿ ಇದೆ ಅಂತಕ್ಕಂಥದ್ದು ಕೂಡ ಅವರು ನಿಮ್ಮ ಮುಂದೆ ಮನದಾಳ ಮಾತುಗಳನ್ನ ಬಿಚ್ಚಿಟ್ಟಿದ್ದಾರೆ ನಮ್ಮ ಶಂಕರಪ್ಪ ಅವರು. ಹಾಗೆಯೇ ಇವರ ಒಂದು ಬೆಂಬಲ 12 ಕುಟುಂಬಗಳ ಸಹಕಾರ ಕೂಡ ಇರಲಿ. ಆ 12 ಕುಟುಂಬ ಏನು ಇವತ್ತು ಜಾಮೀನು ಕಳ್ಕೊಂಡಿದೆ ಅವ್ರಿಗೆ ಒಂದು ನ್ಯಾಯ ದೊರಕಿಸಿಕೊಳ್ಳಂತ ಈ ಒಂದು ಜನನಾಯಕ ಅಪ್ಪು ಟಿವಿ ವಾಹಿನಿಯ ಮುಖಾಂತರ ನಾನು ಕೂಡ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್ ಈ ಕಾರ್ಯಕ್ರಮಕ್ಕೆ. ಈಗ ಮತ್ತೆ ಹೆಚ್ಚಿನ ಮಾಹಿತಿಯಾಗಿ ಇವರನ್ನ ನಾನು ಮಾತಾಡಿಸ್ತಾ ಇದ್ದೀನಿ, ಗ್ರಾಮಸ್ಥರನ್ನು. ಇವತ್ತು ಬರೀ 12 ಕುಟುಂಬದಲ್ಲೇ ನಾವು ಅವರ ಒಂದು ಸಮಸ್ಯೆಗೆ ಅವರ ಮಾತಿನಲ್ಲಿ ನಾವು ಹೇಳೋದಾದರೆ ಅದಕ್ಕೆ ಸರಿಯಾಗಿ ಸಮಸ್ಯೆ ಪರಿಹಾರ ಸಿಗಲ್ಲ ಅಂತ ಹೇಳ್ಬಿಟ್ಟು ಇವ್ರ ಬಾಯಿಂದನಾದರೂ ಊರಿನ ರೈತರ ಮುಖಂಡರು ಏನು ಹೇಳ್ತಾರೆ ಅನ್ನೋದನ್ನು ನಾವು ನೋಡೋಣ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ಹನುಮಂತಪ್ಪ ಅವರೇ, ಎಷ್ಟು ವರ್ಷದಿಂದ ಈ ಗ್ರಾಮದಲ್ಲಿ? ನಾವು ಹುಟ್ಟಿದಾಲಿಂದ ಇಲ್ಲೇ ಹುಟ್ಟಿರೋದು, ಇಲ್ಲೇ ಬೆಳೆದಿರೋದು, ಇಲ್ಲೇ ಕೆಲಸ. ಇವಾಗ 12 ಕುಟುಂಬದಲ್ಲಿ ಏನು ಜಾಮೀನು ಕಳ್ಕೊಂಡಿದ್ದಾರೆ, ಅವರು ತುಂಬ ಕಣ್ಣೀರಾಗ್ತಕ್ಕಂಥ ಒಂದು ಸ್ಥಿತಿಯಲ್ಲಿದ್ದಾರೆ. ನೀವು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್? ಇಷ್ಟು ಹುಡುಗ ಇರಬೇಕಾದ್ರೂ ಕೂಡ ನಮಗಿನ್ನ ನಮ್ಮ ಅಪ್ಪನ ತಲೆಯಲ್ಲಿಂದ, ನಮ್ಮ ತಾತನವ್ರ ತಲೆಯಲ್ಲಿಂದ, ಅವರು ತಾತನವರು ಅಲ್ಲಿ 2 ತಲೆಯಲ್ಲಿ ಕಡ್ದು ಹೊಲ ಉಳುಮೆ ಆಗಿ ಮಾಡ್ತಕ್ಕಂಥ ಹೊಲಗಳು. ಅದ್ರ ಬಗ್ಗೆ ಹೇಳ್ಬೇಕಪ್ಪ ಅಂದರೆ ಅಲ್ಲಿ ಯಾರು ಅವ್ರು ಏನು ಮಾಡ್ಯಾರಲ್ಲ, ಅವ್ರು ಅಲ್ಲಿ ಸುತ್ತಮುತ್ತ ಒಂದು 2 ಕಿಲೋಮೀಟ್ರ್ ದೂರ ಸುತ್ತಾಗಿಲ್ಲ. ಅದು ಅವ್ರಿಗೆ ಭೂಮಿ ಎಲ್ಲೈತೆ ಅಂತ ಅವರಿಗೆ ಗೊತ್ತಿಲ್ಲ. ಅದು ಏನಾಗ್ಬಿಟ್ಟತ್ತಪ್ಪ ಅಂದರೆ ಸುಮ್ಮನೆ ಒಬ್ಬ ಇದ್ರಲಿಂದ ಅದು ಕೆಚ್ಚಿನಾಗ ಮ್ಯಾಪ್ ನೋಡ್ಕೊಂಡು ಅದೇನು ಅನಾದಿನಿ ಅಂತಂದು ಏನು ಇರ್ತೈತಲ್ಲ, ಶಿವಜಮೀನು ಅನಾದಿನಿ ಅಂತ ಗೌರ್ಮೆಂಟ್ ಲ್ಯಾಂಡ್ ಅಂದ್ಕೊಂಡು ಮಾಡ್ಸ್ಕೊಂಬಿಟ್ಟಾರೆ. ಆ ಗೌರ್ಮೆಂಟ್ ಲ್ಯಾಂಡ್ನಾಗ ಯಾರು ಉಳುಮೆ ಮಾಡ್ತಾರೆ, ಯಾರ ರೈತ ಯಾರು ಇಲ್ಲ ಅಂಬೋದು ಗೊತ್ತಿಲ್ಲ. ಅಲ್ಲಿ ಗುಡ್ಡಗಳು ಅಂತಂದೇಳಿ ಒಂದು 4-5 ಗುಡ್ಡಗಳು ಬರ್ತವೆ. ಒಂದು ಬಂಡೆಕೊಳ್ಳ ಅಂತ ಬರ್ತದೆ. ಬಂಡೆಕೊಳ್ಳ ಅಂಬೋದು ವಿಸ್ತರಣೆ, ಅದು ಹೆಸರು ಎದಕ್ಕಪ್ಪ ಅಂದರೆ ಬಂಡೆ ತಾಯಣ್ಣನ ಹೊಲ ಐತೆ. ಬಂಡೆ ತಾಯಣ್ಣನ ಹೊಲ ಇರೋಕ್ಕಾಗಿ ಬಂಡೆಕೊಳ್ಳ ಅಂತ ಇದ್ದಾರೆ. ಸಿಂಬಳು ಮಟ್ಟಿ ಅಂತಾರೆ. ಸಿಂಬಳು ಮಟ್ಟಿ ಅಂದರೆ ಒಬ್ಬತ್ತ ಸಿಂಬಳು ದುರ್ಗಯ್ಯ ಅಂತಂದೇಳಿ ಅದ್ರ ಮಟ್ಟಿ ಕೆಳಗಡೆ ಹೊಲ ಮಾಡ್ತಾರೆ. ಅದಕ್ಕೆ ಆ ಗುಡ್ಡಕ್ಕೆ ಒಂದು ಸಿಂಬಳು ಮಟ್ಟಿ ಅಂತಿತ್ತು. ಇವತ್ತಿಗೂ ಅದೇ ಹೆಸರೇ ಮುಂದೆ ಅದೇ ಹೆಸರು. ಅವ್ರು ಹೊಲ ಮಾಡಿದ್ರೂ ಅದೇ ಹೆಸರೇ, ಹೊಲ ಮಾಡ್ದಂಗಿದ್ರೂ ಅದೇ ಹೆಸರು. ಆಯ್ತಾ? ಆಮೇಲೆ ಕೆಲ್ಸರ್ ತೊಟ್ಟ ಅಂತ ಅಂತಾರೆ. ಆ ಕೆಲ್ಸರ್ ತೊಟ್ಟ ಅಂತ ಇರೋ ಜಾಗದಾಗ ಅವರು ಸ್ವಲ್ಪ ಹಿಂದೆ ಮುಂದೆ ಎಲ್ಲ ಹೊಲಗಳು ಮಾಡ್ತಾರೆ. ಅವರು ನಾವು ಹುಡುಗರಿದ್ದಲ್ಲಿಂದ ಬಿತ್ತೋದು, ಬೆಳೆಯೋದು, ತೊಗರಿ, ಇದು ಸಜ್ಜೆ, ಜೋಳ, ನವಣೆ ಎಲ್ಲ ಬೆಳೀತಿದ್ರಲ್ಲಿ. ಅದು ಈಗೀಗ ಒಂದು 2-3 ವರ್ಷದಿಂದ ಇವ್ರು ಬಿಟ್ಟಿರೋದು ಕಾರಣ ಏನಪ್ಪ ಅಂದರೆ ಫಾರೆಸ್ಟರ್ ಬಂದು ದಾರಿ ರದ್ದು ಮಾಡ್ಯಾರಲ್ಲ. ಆ ಗುಡ್ಡಕ್ಕೆ ದನ ಕರ ಯಾವ ಹೋಗ್ದಾರಂಗೆ ರದ್ದು ಮಾಡಿಕ್ಕಿದ್ದಾರೆ. ಅವ್ರು ಅವಾಗಲಿಂದ ಇವ್ರು ಬಿಟ್ಟಿದ್ದಾರೆ. ಆ ಟೈಮ್ ಸಮಯ ನೋಡ್ಕೊಂಡು ಇವ್ರು ತೂರ್ಕೊಂಡಿದ್ದಾರೆ. ಹೌದಾ? ಇದಕ್ಕಿಂತ ಹೆಚ್ಚಿಗೆ ನಾವು ಹೇಳಕ್ಕೆ ಅವರು ಅಂತೂ ಭೂಮಿ ಇಲ್ಲ ಅಲ್ಲಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಕುರ್ಸಮ್ಮ ಅವರೇ, ಇವಾಗ ನೀವು ಎಷ್ಟು ವರ್ಷದಿಂದ ಈ ಗ್ರಾಮದಲ್ಲಿದ್ದೀರಾ ಅಂತ ಪ್ರೋಗ್ರಾಮ್? ಅಂದರೆ ಈಗ ಏನು 12 ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಇವತ್ತಿನ ಸ್ಥಿತಿಯಲ್ಲಿ ಇವಾಗ ಬದುಕೋಕ್ಕೂ ಆಗದೇ, ಬದುಕು ಕಟ್ಕೊಳ್ಳೋಕ್ಕೂ ಆಗದೇ ಒದ್ದಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವು ಕೂಡ ಈ ಗ್ರಾಮಸ್ಥರ ನಿಮಗೆ ವಿಷಯ ಗೊತ್ತಿರುತ್ತೆ, ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅವ್ರಿಗೆ ಸೇರ್ಬೇಕಾಗಿರ್ತಕ್ಕಂಥದ್ದು ಅವ್ರಿಗೆ ಸೇರಲೇಬೇಕು. ಈಗ ಚಕ್ರಪಾಣಿ ಇಷ್ಟ ತಗೊಂಡು ಮಾತಾಡಿದ್ದಾರೆ ಅವ್ರು ದೊಡ್ಡವರಾಗಿ. ಅವ್ರು ಏನು ಮಾಡ್ತಿದಾರಲ್ಲ, ಈಗ ಅವರು ಪ್ರೋತ್ಸಾಹ ಪ್ರಕಾರ ಹೋದರೆ ಓಕೆ, ಇಲ್ಲಾಂದರೆ ನಾವು ತಾಲೂಕು ಮಟ್ಟ ಆಗಲು, ಜಿಲ್ಲಾ ಮಟ್ಟ ಆಗಲು, ಲಾಸ್ಟಿಗೆ ರಾಜ್ಯ ಮಟ್ಟ ಆಗಲು ಹೋರಾಡಕ್ಕೆ ಕೂಡ ನಾವೆಲ್ಲ ಗ್ರಾಮಸ್ಥರು ತಯಾರಾಗಿದ್ದೀವಿ. ಇವಾಗ ಶಂಕರಪುರ ಅಂತೇಳಿ ನೀವೇನು ಹೇಳಿದ್ರಲ್ಲ, ಇವರು ಇದೇ ಗ್ರಾಮಸ್ಥರಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಪ್ರತಿಯೊಂದು ಸಮಸ್ಯೆನ ಇವಾಗ ಊರಿನ ಮುಖಂಡರಿಗಿಂತ ಅವರಿಗೆ ಜಾಸ್ತಿ ಆಗಿ ಹೋಗ್ತಾರೆ ಅಥವಾ ಊರು ಮುಖಂಡರು? ಇಲ್ಲ ಊರು ಮುಖಂಡರ ಪ್ರಕಾರ ಸರ್, ಇವಾಗ ಏನು ನಡೀತಿದೆ ಅಲ್ಲ, ಇವ್ರ ಪ್ರಕಾರನೇ ಹೋಗ್ತೀವಿ. ಅವರು ಈಗ ಯಾಕಂದ್ರೆ ಅವರು ಇಲ್ಲಿ ಗೊತ್ತಿರತಕ್ಕಂಥ ವ್ಯಕ್ತಿ. ಅವರು ಏನು ಎಜುಕೇಷನ್ ಇಲ್ಲ, ಏನಿಲ್ಲ. ಅವರು ಇಷ್ಟೆಲ್ಲ ಹೋರಾಡ್ತಿದಾರೆ ಅಂದರೆ ಯಾರಿಗೋಸ್ಕರ ಹೋರಾಡ್ತಿದಾರ? ರೈತರಿಗೋಸ್ಕರ ತಾನೆ. ಅವ್ರಿಗೇನಿಲ್ಲ, ಅವ್ರಿಗೆ ಎಜುಕೇಷನ್ ಇಲ್ಲ, ಏನೇನಿಲ್ಲ. ನಾವನ್ನೇ SLC ಮಾಡಿ, ಅವ್ರು ಏನೇನಿಲ್ಲ, ಎಜುಕೇಷನ್ ಇಲ್ಲ ಅವರಿಗೆ. ಹೌದಾ? ಇವತ್ತು ರಾಜಕೀಯದಲ್ಲಿ ನೀವು ಜೊತೆಗೆ ಹೋದರೆ ಒಂದು ನಿಮ್ಗೇನೋ ಒಂದು ಅವತ್ತು ಅಂದರೆ ದಿನ ದುಡಿದು ತಿಂತಕ್ಕಂಥ ವ್ಯಕ್ತಿಗಳು ನೀವೆಲ್ಲ.
ಬದುಕು ಕಟ್ಕೊಂಡಿರ್ತಕ್ಕಂಥ ಇವತ್ತು ಶಂಕರಪ್ಪ ಜೊತೆ ಕೂಡ ನೀವು ಕೈ ಜೋಡಿಸಿದ್ರ. ಶಂಕರಪ್ಪ ಒಬ್ಬ ಬಡ ಕುಟುಂಬದಲ್ಲಿ ಇದ್ರ ಸಹಿತ ಬಡವರೇ, ಅದರಲ್ಲಿ ಅವ್ರ ಹತ್ರ ದುಡ್ಡಿಲ್ಲ, ಆದ್ರೂ ಅವ್ರ ಕೈಯಿಂದ ನೀವು ಎಲ್ಲ ಸಹಕಾರನೂ ಕೊಡ್ತೀರಾ. ಹೇಗೆ ಸಾಧ್ಯ ನೀವು ಅಂದ್ರೆ ಯಾವ ರೀತಿ ನೀವು ಶಂಕರಪ್ಪ ನಂಬ್ತೀರಾ? ಇಲ್ಲ, ಅವ್ರು ಒಳ್ಳೆ ವೈಯಕ್ತಿಕ ವ್ಯಕ್ತಿ, ದುಡ್ಡಿಗೆ ಬೆಲೆ ಕೊಡಲ್ಲ, ದುಡ್ಡು ಅವ್ರಿಗೆ ಅವಶ್ಯಕತೆ ಇಲ್ಲ, ದುಡ್ಡಿಗೆ ಆಸೆ ಪಡಲ್ಲ. ಏನೇ ಇದ್ರ ಗುಡಿಗೆ ಪ್ರತಿಯೊಂದು ಇದಕ್ಕೆ ಕಷ್ಟಕ್ಕೆ ಸಹಾಯ ಮಾಡೋರು. ಇದಕ್ಕೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ ಅಂದ್ರೆ ಧೈರ್ಯ ಇದೆ, ಶಂಕರಪ್ಪ ಅವರು ಇನ್ವಾಲ್ವ್ ಆಗಿ ಇದಕ್ಕೆ ನಮಗೆ ನ್ಯಾಯ ಕೊಡ್ತಾರೆ ಅಂತಕ್ಕಂಥ ಧೈರ್ಯ ಏನಾದರೂ ಇದೆ? ಅದು 100% ಸತ್ಯ. ಅವ್ರ ಹೋರಾಟದಿಂದಲೇ ಇದು ಗೆಲ್ಲುತ್ತೆ, ಇದು 100% ಸತ್ಯ. ಅವ್ರು ದುಡ್ಡಿಗೆ ಆಸೆ ಪಡಲ್ಲ, ಇನ್ನೊಂದು ಆಸೆ ಪಡಲ್ಲ, ಅವ್ರು 100% ಗೆಲ್ಸ್ಕೊಂಬರ್ತಾರೆ ಅಂಬೋದು ಕಾನ್ಫಿಡೆನ್ಸ್ ಇದೆ. ಯಜಮಾನ್ರೆ ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ನಿಂಗಪ್ಪ ಅವರೇ. ಎಷ್ಟು ವರ್ಷದಿಂದ ನೀವು ಇಲ್ಲಿ ಅಂತಾಪುರದಲ್ಲಿ ವಾಸವಾಗಿದ್ದೀರಾ? ನಾವು ಒಂದು ತಲೆ ಹೋಯ್ತು ರೀ. ಏನು ಹೇಳ್ತೀರಾ ಇದಕ್ಕೇನು? ನಿಮ್ಮ ಜಾಮೀನು ಏನಾದರೂ 12 ಕುಟುಂಬದಲ್ಲಿ ನೀವು ಒಬ್ಬರು ಇದ್ದೀರಾ? ಇಲ್ಲರಿ, ಎಲ್ಲ ಅವ್ರದಾರೆ ಹೊಲ, ಮೊದಲು ಅವರೇ ಮಾಡ್ತಾರೆ. ಈಗ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೀವು ಕಣ್ಣಿಂದ ನೋಡ್ತಕ್ಕಂಥ ವ್ಯಕ್ತಿ, ಇವತ್ತು ಸುಮಾರು ತಲೆಮಾರುಗಳಿಂದ ನೀವು ಜಾಮೀನು ಯಾರ್ಯಾರು ಮಾಡ್ತಾ ಇದ್ದಾರೆ, ಯಾರು ಹೋಗ್ತಾರೆ ಬಟ್ ಇವತ್ತು ಏನಾಗ್ತಾ ಇದೆ, ಆರೋಪ ಕೇಳಿ ಬರ್ತಾರೆ, ಇಲ್ಲ ನಮ್ಮ ಜಾಮೀನು ಬೇರೊಬ್ರು ಏನು ಒತ್ತುವರಿ ಮಾಡ್ತಾ ಇದ್ದಾರೆ ಅಂತ. ಇಲ್ಲ, ನಾವು ಅದ್ರಾಗ ಕೊಯ್ದು ಬಂದ್ವಿ, ನವಣೆ, ಸಜ್ಜೆ, ತೊಗರಿ. ಏನೀಗ 12 ಕುಟುಂಬದವರಲ್ಲಿ ಮಾಡ್ತಾ ಇದ್ರ? ಮಾಡ್ತಿದ್ದಾರೆ. ನಿಮ್ಮ ಹೆಸರು ಗಂಗಮ್ಮ, ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ನೀವು ಅಂತಾಪುರದಲ್ಲಿ? ಮೊದಲಿದ್ದ ಇಲ್ಲೇ ಹುಟ್ಟಿ ಇಲ್ಲೇದಾಗಿ ಸಣ್ಣರಿದ್ದಾರದ ದನ ಖಾರ ಕಾಯಿ ಕೆಲಸ ಮಾಡ್ಕೊಂಡು ನಿಮ್ದು ಎಲ್ಲಿ ಜಾಮೀನು ಬರುತ್ತೆ ನಮಗೆ? ಹೊಲ ಎಲ್ಲಿ ಬರುತ್ತೆ? ಅಲ್ಲಿ ಮದನ್ ಹೊಲ ಬರೋದು. ಈಗೇನು 12 ಕುಟುಂಬದ ಆರೋಪ ಮಾಡ್ತಾರೆ, ನಮ್ಮ ಜಾಮೀನು ಬೇರೆಯವ್ರಿಗೆ ಹೋಗಿದೆ ಅಂತ ಹೇಳ್ತಾರೆ, ಅಲ್ಲಿ ಬರುತ್ತಾ? ಅಲ್ಲೇ ನೀವು ನೋಡಿದ್ರೆ ಆ ಒಂದು ಭಾಗದಲ್ಲಿ ಇವತ್ತಿಗೂ ಅಂತ ಬೆಳೆ ಬೆಳಿತಾ ಇದ್ರು ಅಂತಕ್ಕಂಥ ಒಂದು ನೆನಪಿನ ಶಕ್ತಿ ಏನಿದೆ? ಸಾರ ನಾವು ತೊಗರಿ, ಉಳ್ಳಿ, ಸಜ್ಜೆ ನೋಡಿ ಸಣ್ಣರಿದ್ದಲ್ಲದ ನಾವು ಮಾಡಿವ್ರಿ. ಹೌದಾ? ಗುಡ್ಡ ಕವನೇರಿ ನಾವು ಮಾಡೋದ ಅವ್ರು ಮಾಡೋದು ಸಂಬಂಧ ಸಾಟಿ ಎಲ್ಲದಾರ ಅಷ್ಟು ದೂರ ಜರ. ನಮ್ಮ ಪಟ್ಟಿಗಳು ಎಲ್ಲ ಜೇಂಟ್ ಪಟ್ಟಿಗಳು ಕೊಟ್ರಾಸಿದೆ, ಸಿಮ್ಮರಾಮಂದು, ಸಂಡೆ ಮೇಲೆ ಇಂದು ಬಂಡೆಯಿಂದ ಒಂದು ಜೇಂಟ್ ಪಟ್ಟಿಗಳು ಅವು. ನಾವು ಗೊತ್ತಿದ್ದು ನಾವು ಮೊದಲಿದ್ದ ಮಾಡಿವ, ನಂಗೆ 60-70 ವರ್ಷ ಅವಾಗ ಮಾಡಿವ್ರಿ. ನಿನ್ನೆ ಮೊನ್ನೆ ಅದ್ರ ಸೇರ್ಸಣ್ ಮಾಡ್ಕೋಬೇಕಾರೆ ಎಷ್ಟು ಗೊತ್ತು ಇರ್ಬೋದು ಮತ್ತೆ ನಾವು ಮಾಡಿದ್ರೆ ಹಾಳಾಗಿ ಹೋಗ್ಬೇಕಾ? ಕಂಡೂರು ತಾಲೂಕಿನ ಡಿ ಅಂತಾಪುರ ಒಂದು ಗ್ರಾಮದಲ್ಲಿ ರೈತರ ಪರವಾಗಿ ಏನು ಸಮಸ್ಯೆ ಇದೆ, ನೀವು ಕೂಡ ಈ ದೃಶ್ಯಾವಳಿ ಪ್ರಕಾರ ನೀವು ನೋಡಿದರೆ ಇಲ್ಲಿವರೆಗೂ ಕೂಡ. ಆದರೆ ಏನು ಅನ್ಯಾಯ ಆಗಿದೆ, 12 ಕುಟುಂಬದ ಒಂದು ಜಾಮೀನು ಸುಮಾರಾಗಿ 22 ಎಕರೆ 91 ಸೆನ್ಸು ನಮಗೆ ಬೇರೆಗೆ ಒಂದು ಅಕ್ರಮವಾಗಿ ಜಾಮೀನು ಒತ್ತುವರಿ ಆಗಿದೆ ಆರೋಪನ ಮಾಡಿದರು. 12 ಕುಟುಂಬದವರು ಕಣ್ಣೀರು ಹಾಕ್ತಕ್ಕಂಥ ಒಂದು ಸಂದರ್ಭ ಕೂಡ ಈಗಾಗಲೇ ನೀವು ನೋಡಿದ್ರೆ. ಇಲ್ಲಿ ನಾನು ಎಲ್ಲರ ಜೊತೆ ಇದ್ದೀನಿ, ಈ ಊರಿನ ಮುಖಂಡರ ಜೊತೆ. ಇವತ್ತು 12 ಕುಟುಂಬ ಅಂತ ಅಲ್ಲ ಅಭಿಪ್ರಾಯ, ಅವ್ರದ್ದು ಕೂಡ ತಗೊಳ್ಳೋದಕ್ಕಿಂತ ಇವರು ಅಭಿಪ್ರಾಯ ಏನು ಅನ್ನೋದನ್ನು ನಿಮ್ಮ ಮುಂದೆ ನಾನು ಇಲ್ಲಿ ಬಿಚ್ಚಿಡ್ತಾ ಇದ್ದೀನಿ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ನಮ್ಮ ಹೆಸರು ತಿಪ್ಪೇಶ್ ಸರ್. ತಿಪ್ಪೇಶ್ ಸರ್ ಅವರೇ, ಇಲ್ಲಿ ಒಂದು ಸಮಸ್ಯೆ ಇದೆ ನಿಮ್ಮ ಗ್ರಾಮದಲ್ಲಿ. ಬಹುಶಃ ನಾನು ಅನ್ಕೊತಾ ಇದ್ದೀನಿ, ಈ ಒಂದು ನಿಮ್ಮ ಒಂದು ಅನುಭವದಲ್ಲಿ ಇದುವರೆಗೂ ನಿಮ್ಮ ವಯಸ್ಸಿನ ಅನುಭವ ತೊಗೊಂಡ್ರೆ ಇಂಥ ಒಂದು ಅನ್ಯಾಯ ನಡೆಯಲಿಕ್ಕಿಲ್ಲೇನೋ ಅಂತ ನನ್ನ ಭಾವನೆ. ಬಟ್ ನೀವೇನು ಹೇಳೋದು ಇಷ್ಟಪಡ್ತಾರೆ? ಇವತ್ತು 12 ಕುಟುಂಬ ಬೀದಿ ಪಾಲಾಗಿದೆ ಜಾಮೀನು ಒಂದು ವಿಷಯ. 12 ಕುಟುಂಬದವರು ಜಾಮೀನು ಒತ್ತುವರಿ ಮಾಡ್ತಕ್ಕಂಥದ್ದು ಕೂಡ ಇವತ್ತು ಸಮಾಧಾನದಿಂದಲೇ ಅವರು ಇದ್ದಾರೆ, ಇವತ್ತಿಗೂ ಹೋರಾಟ ಮಾಡ್ತಾ ಇದ್ದಾರೆ. ಬಟ್ ಯಾವುದೇ ರೀತಿಯಲ್ಲಿ ಕೋಪ ಮಾಡ್ದೇ ಸಮಾಧಾನ ರೀತಿಯಲ್ಲಿ ಆನ್ಸರ್ ಕೊಡ್ತಾ ಇದ್ದಾರೆ ಬಂದಿರೋರಿಗೆಲ್ಲ. ನನಗೆ ಅನಿಸ್ತಾ ಇದೆ, ಇಲ್ಲಿ ಒಂದು ತುತ್ತು ಅನ್ನ ಬೆಳ್ತಕ್ಕಂಥ ಒಂದು ಹೊಲ ಇವತ್ತು 12 ಕುಟುಂಬ ಬೀದಿ ಪಾಲ ಆದರೂ ಸಹಿತ ಅನ್ಯಾಯದ ಒಂದು ದೃಷ್ಟಿ ದಾರಿ ಹಿಡಿತಾ ಇಲ್ಲ. ನಿಮಗೆ ಹೇಗೆ ಅನಿಸುತ್ತೆ ಸರ್ ಈ ಊರಿನ ಮುಖಂಡರ ಬಗ್ಗೆ ನೀವು ಒಂದು ಅಭಿಪ್ರಾಯ ಹೇಳ್ಬೇಕಂತ? ಸರ್, ಇವರು 12 ಕುಟುಂಬದವರು ಒಂದು 40-45 ವರ್ಷದಿಂದ ಸಾಗುವಳಿ ಮಾಡ್ತಾರೆ, ಅಲ್ಲಿದ್ದ ಸಾಗುವಳಿ ಮಾಡ್ತಾರೆ ಸರ್. ಇವಾಗ ಒಂದು 5 ವರ್ಷ ಹಿಂದುಗಡೆ 6 ವರ್ಷ ಕೆಳಗಡೆ ಅವಾಗ ಫಾರೆಸ್ಟ್ ಅಂತ ರಿಸರ್ವ್ ಫಾರೆಸ್ಟ್ ಹಾಕಿ ಸರ್. ರಿಸರ್ವ್ ಫಾರೆಸ್ಟ್ ಹಾಕಿದಾಗ ರಿಸರ್ವ್ ಫಾರೆಸ್ಟು ಯಾರನ್ನ ಹೋಗಕ್ಕೆ ಒಳಗಡೆ ಬಿಡಲಿಲ್ಲ. ಅವಾಗ ಒಳಗಡೆ ಹೋಗ್ಬಿಡಲ್ಲ. ಅಷ್ಟವರೆಗೆ ನಾವು ಮಾಡಿದ್ದು, ನಾವು ಬಾಡಿಗೆ ಗೆಳೆಯಕ್ಕೆ ಪಳೆಯಕ್ಕೆ ಹೊರಗಳು ಬಿತ್ತವು ಕೂಡ ನಾವು ಹೋಗಿವಿ. ಯಾವಾಗ ರಿಸರ್ವ್ ಫಾರೆಸ್ಟ್ ಆಗ್ದಿಲ್ಲದ 4 ವರ್ಷ ಆಯ್ತು. ಇವಾಗ 4 ವರ್ಷ ತಪ್ಪಿ 5 ವರ್ಷ ಆಗಿಲ್ಲ. ಅವಾಗಲಿದ್ದ ಇವು ಯಾರನ್ನೂ ಒಳಗಡೆ ಫಾರೆಸ್ಟ್ ಬಿಟ್ಟಿಲ್ಲ ಸರ್. ಅವಾಗಲಿದ್ದ ಭೂಮಿ ಹಂಗೆ ಬಿಟ್ಬಿಟ್ರು. ಇವರು ಸರ್ಕಾರ ಭೂಮಿ ನಮಗೆ ಒಂದಿವ್ಸದ ಪಟ್ಟ ಕೊಡ್ತೈತೆ, ಸಾಗುವಳಿ ನಮಗೆ ಮಾಡಿದ್ರು ಅಂತಂದೇಳಿ ಇವ್ರು ಹಂಗೆ ಗೂಳಿ ಮಾಡ್ಕೊಂತ ಬರ್ತಾರೆ ಸರ್. ಅವ್ರಿಗೆ ಪಟ್ಟ ಇವಾಗ ಅಕ್ರಮ ಚಕ್ರ ಬಿಟ್ಟೈತೆ. ಇವಾಗ ಹಾಕಕ್ಕೆ ಅರ್ಜಿ ಹಾಕಕ್ಕೆ ಹೋಗ್ಯಾರ. ಇವಾಗ 4-1 ವರ್ಷದಿಂದ ಫಾರೆಸ್ಟ್ನವರು ಒಳಗಡೆ ಬಿಟ್ಟಿಲ್ಲ, ಎಲ್ಲ ಟ್ರಂಚ್ ಹಾಕ್ಬಿಟ್ರೆ ಸರ್. ಒಳಗಡೆ ಬಿತ್ತಕ್ಕೆ ಬಿಟ್ಟಿಲ್ಲ, ಅವರು ಬೀಳ್ಬಿಟ್ಟಾರ, ಯಾರು ಉಳಿಯೋ ಮಾಡ್ತಾಯಿಲ್ಲ. ಇವಾಗ ಅಕ್ರಮ ಚಕ್ರ ಬಂದತ್ತಲ್ಲ, ಅದನ್ನು ಅಕ್ರಮ ಚಕ್ರ ಬಿಟ್ಟಾಗ ಅರ್ಜಿ ಹಾಕ್ಯಂದು ಇವಾಗ ನಮ್ಮ ಭೂಮಿ ನಮಗೆ ಮಾಡಿಸ್ಕೊಡಂತ ಸರ್ಕಾರನ ಕೇಳ್ಕೋದ್ರೆ ಅವಾಗ ನಿಮ್ಮ ಭೂಮಿ ಮೇಲೆ ಐತೆ ಬ್ಯಾರಿಗೆ ಪಟ್ಟ, ಅದು ನಾಗಲಾಪುರದವ್ರಿಗೆ ಪಟ್ಟ ಮಾಡಿಕೊಟ್ರು. ನಾಗಲಾಪುರದವ್ರಿಗೆ ನಮ್ಮ ಊರು ಸ್ಥಳ ಎಲ್ಲ ಏನಲ್ಲ, ಅವರು ಭೂಮಿ ಮಾಡ್ತಿದ್ರು. ಅವ್ರಿಗೆ ಇವ್ರಿಗೆ 2 ಕಿಲೋಮೀಟರ್ ದೂರ ಐತಿ. ಅವ್ರು ಮಾಡೋ ಭೂಮಿ ಈ ಕಡೆ, ಇವ್ರು ಮಾಡೋ ಭೂಮಿ ಆ ಕಡೆ. ಅವ್ರು ಮಾಡೋ ಭೂಮಿ ಫಾರೆಸ್ಟ್ಗೆ ಹೋಗ್ಬಿಡ್ತು, ಇವ್ರು ಮಾಡೋ ಭೂಮಿ ಸರ್ಕಾರ ಭೂಮಿ ಹಂಗೆ ಉಳ್ಕೊಳ್ಳುತ್ತೆ ಈ ಕಡೆ. ಮತ್ತೆ ಅದು ಹಿಂದೆ ಬಗಲಾಗೆ ನಾವು ಒಂದು 20 ಎಕರೆ ಜಮೀನಲ್ಲಿ ಆಸ್ತಿ ಇದು ಮಾಡ್ತೀವಿ, ನಾವು ಉಳಿವು ಮಾಡ್ತೀವಿ. ನಮ್ಮದು ಫಾರೆಸ್ಟ್ಗೆ ಹೋಗ್ಬಿಟ್ಟು
ನಾವು ಬಿಟ್ಬಿಟ್ಟು ಇವರು ಫಾರೆಸ್ಟ್ ಅಲ್ಲಲ್ಲ ಇವ್ರು ಹಂಗೆ ಸಾಗುವಳಿ ಮಾಡ್ಕೊಂತಿದ್ರು. ನಾವು ಬಿಟ್ಟ ಮೇಲೆ ಒಂದು 3-4 ವರ್ಷ ಮಾಡಿದ್ದೆ ಸರ್. ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಬಂದು ಎಲ್ಲ ಸುತ್ತನ ಕಡೆ ಹಾಕಿದಾಗ ಅವಾಗ ಅವ್ರ ಒಳಗಡೆ ಹೋಗಿ ಬಿಡಲ್ಲ. ಅವಲ್ಲದ 4 ವರ್ಷ ಆಯ್ತು ಬೀಳ್ಬಿಟ್ರು. ಇವಾಗ 12 ಕುಟುಂಬ ಏನು ಸಾಗುವಳಿ ಮಾಡ್ತಾ ಇತ್ತು ಅನ್ನೋ ಒಂದು ಜಮೀನು ಅಂತ ನೀವು ಹೇಳಿದ್ರಿ. ಬಟ್ ನಿಮ್ಮ ನೆನಪಿನ ಶಕ್ತಿ ಇಲ್ಲಿ ನಾವು ಬಾಡಿಗೆ ಸರ್ ಇದ್ರು ರೈತರು ಅಂತಕ್ಕಂಥ ಹೆಸರು ನಿಮ್ಮ ಜಾಮೀನು ಅಲ್ಲಿ ಇರ್ತಕ್ಕಂಥ 12 ಕುಟುಂಬದಲ್ಲಿ ಹೊಲ ಏನು ಜಾಮೀನು ಇತ್ತು ಅವರಲ್ಲಿ ಏನು ನೆನಪಿದೆ ನಿಮ್ಗೆ ಇಂಥವ್ರು ಅಲ್ಲಿ ಇದ್ರು ಅಂತಕ್ಕಂಥದ್ದು ಯಾರ ಹೆಸರು ಸಿಂಬಳ ರಾಮಣ್ಣ ಅಂತಂದೇಳಿ ರಾಮಣ್ಣ ಇದ್ದ ಸರ್. ಗುಂಡಳ್ಳಿ ತಿಪ್ಪಣ್ಣ ಅಂತಂದೇಳಿ ಇವಾಗ ಗುಂಡಳ್ಳಿ ತಿಪ್ಪಣ್ಣ ಇದಾಗ್ಯಾನ ದತ್ತಾಗ್ಯಾನ ಮಕ್ಕಳಿದ್ದಾರೆ. ನಾವು ನೆನಪಿನಲ್ಲಿ ಗುಂಡಳ್ಳಿ ತಿಪ್ಪಣ್ಣ ಮಾಡ್ತಿದ್ದಲ್ಲಿ ಗುಂಡಳ್ಳಿ ತಿಪ್ಪಣ್ಣ ಮಾಡ್ದ ಮಕ್ಕ ತಿಮ್ಮಪ್ಪ ಅಂತಂದು ಅವರು ಮಾಡ್ತಾರೆ ಸರ್ ಸಾಗುವಳಿ. ಬಂಡೆ ತಾಯಣ್ಣ ಅಂತಂದೇಳಿ ಅಂತಂದೇಳಿ ನಮ್ಮ ನಾಯಕರು ವಾಲ್ಮೀಕಿ ಈ ಕ್ಯಾಲ್ಸಿಯರ್ ಅಡ್ರೆಸ್ ಏನಂತ ಸವರ ಮಾಡೋರು ಅವರು ಅಂಜಿನಪ್ಪ ಸೂರಪ್ಪ ಅಂತ ಅವರು ಮಾಡ್ತಾರೆ. ಚಿಕ್ಕಂತಾಪುರದಿಂದ ಬಂದಿದ್ದು ಸರ್ ನಮ್ಮೂರಾಗ ಇಲ್ಲಿ ಎಲ್ಲ ಲಗ್ನ ಮಾಡ್ಕೆ ಇದ್ದ ಸೊಂಡೆಬೆಲ್ಲಪ್ಪ ಆತ ಸೊಂಡೆಬೆಲ್ಲಪ್ಪದಲ್ಲಿ ಸಾಗುವಳಿ ಮಾಡ್ದಪ್ಪ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಮೊದಲಿಂದನೂ ಏನು ನಾವು 12 ಕುಟುಂಬದಲ್ಲಿ ಅಲ್ಲದೇನೆ ಬೇರೆಯವ್ರನ್ನು ಕೂಡ ನಾನು ವಿಚಾರಿಸಿದಾಗ ಅಲ್ಲಿರ್ತಕ್ಕಂಥ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜಾಮೀನುಗಳ ಯಾರಿದ್ದಾರೆ ಅವ್ರನ್ನು ಕೂಡ ಅವ್ರ ಹೆಸರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಇವ್ರನ್ನು ಕೂಡ ನಾವು ವಿಚಾರಿಸಿದ್ರೆ ಇವ್ರು ಕೂಡ ಅದೇ ಆನ್ಸರೇ ಬಂತು. ಸರ್, ನೀವು ಎಷ್ಟು ಒಂದು ಅನುಭವದಲ್ಲಿ ಬಹಳಷ್ಟು ಪಂಚಾಯತ್ಗಳನ್ನ ಮಾಡಿದ್ರೆ ಈ ಊರಲ್ಲಿ, ಊರಿನ ಒಂದು ಹಿರಿಯರಾಗಿ ನಿಮಗೆ ಈ ಒಂದು ವಿಷಯ ಎಷ್ಟು ದಿವಸದಿಂದ ಗೊತ್ತಾಯ್ತು ಸರ್? ಈ ಒಂದು ಅನ್ಯಾಯ ಆಗಿರ್ತಾರೆ ಸರ್. ಅನ್ಯಾಯ ಆಗಿರೋದು ಇವಾಗ ಒಂದು 3-4 ತಿಂಗಳು ಈಗ ಅಕ್ರಮ ಸಕ್ರಮ ಅಂದ್ರೆ ಇವಾಗ 12 ಕುಟುಂಬ ಬಂದು ನಿಮ್ಗೆ ನಾನು ಮನವಿ ಸಲ್ಲಿಸ್ತಾ ಅಥವಾ ನೀವೇನೋ ಬೇರೆ ಸರ್? ಅವರು ಸಲ್ಲಿಸಿದ್ರು, ನಾವು ಹಂಗಂಗ ತಹಸೀಲ್ದಾರ್ ಆಫೀಸ್ಗೆ ಇಲ್ಲ ಸೆಕ್ರೆಟರಿಗೆ ಓದ್ತಿರ್ತವಲ್ಲ ಸರ್, ಎದಕ್ಕೆ ಬಂದಿರಿ ಅದಕ್ಕೆಲ್ಲ ಅಂತ ಕೇಳಿದಾಗ ಇದು ಹಿಂಗೆ ಆಗೈತೆ ಹಿಂಗಿಲ್ಲ ಅಂತ ನಮ್ಮ ಗಮನಕ್ಕೆ ತಂದ್ರೆ ಸರ್. ಮತ್ತು ಇಷ್ಟು ದಿನ ಏನು ಮಾಡಿದ್ರಿ ನೀವು ಅದು ಆಗ್ಬೋದು ಅಂತ ಅರ್ಜಿ ಯಾರಿಗೆ ಇದ್ದಲ್ಲ ಸರ್. ಅವಾಗ ಮತ್ತೆ ಒಂದು ಶ್ರೀರಾಮನ್ ಸಾರ್ ತಗೊಂಡ್ವಿ ಸರ್, ಹಿಂಗೆ ಆಗೈತೆ ಅಂತಂದೇಳಿ ಶ್ರೀರಾಮನ್ ಸಾರ್ ತಗೊಂಡು ಶ್ರೀರಾಮ್ ಸಾರ್ ತೆಗೆದು ತಾಲೂಕು ಆಫೀಸ್ ತಹಸೀಲ್ದಾರ್ ಆಫೀಸಿಗೆ ಫೋನ್ ಮಾಡಿ ಈ ಥರ ಆಗಕ್ಕಿಲ್ಲಲ್ಲ. ಇದಕ್ಕೂ ಮುಂಚೆ ಸಾಗುವಳಿದಾರ ಇವ್ರು ಇದಾರೆ ಸರ್, ಅಲ್ಲಿ ಅರ್ಜಿ ಪೇಪರ್ನಾಗ ಸಾಗುವಳಿದಾರ ಇದಾರೆ, ಅವ್ರು ಪಟ್ಟ ಪಾಣಿ ಅವ್ರಿಗೆ ಕೊಟ್ಟು. ಇದರಲ್ಲಿ ಯಾವುದೇ ಕನ್ನಡ ಹಿಡ್ದಂತೆ ಇದ್ರೂ ಸಹಿತ ಮನವಿ ಪತ್ರದಲ್ಲಿ ಆಗಿರ್ಬೋದು ಅಥವಾ ಅವ್ರ ಜಾಮೀನು ವಿಷಯದಲ್ಲಿ ಆಗಿರ್ಬೋದು ಎಲ್ಲ ಕನ್ನಡ ಇದ್ದಂಗೆ ಇದೆ. ಆದ್ರೂ ನಮಗೆ ಅನ್ಯಾಯ ಆಗಿದೆ ಅಂತಕ್ಕಂಥ ಮಾತನ್ನು ನೀವು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ನಮ್ಮ ಹತ್ರ ಈ ರೀತಿ ಜಾಮೀನಲ್ಲಿ ಒತ್ತುವರಿ ಮಾಡ್ತಕ್ಕಂಥದ್ದು ಅವ್ರು ಬಂದಿದ್ದಾರೆ, ನಾವು ಇಂಥ ಕ್ರಮವನ್ನು ಕೈಗೊಳ್ತೀವಿ ಅಂತಕ್ಕಂಥ ಯಾವ ನಿರ್ಧಾರ ನೀವು ಮಾಡ್ಕೊಂಡಿದ್ದೀರಿ ಸರ್? ಅವರು ಸಾಗುವಳಿ ಭೂಮಿ ಅವ್ರಿಗೆ ಅವರು ಭೂಮಿ ರದ್ದುಪಡಿಸಂತ ಹೇಳಿವಿ, ತಹಸೀಲ್ದಾರ್ ರದ್ದುಪಡಿಸ್ತಂತ ಹೇಳ್ಯಾರ. ಆರಾಯ ತಹಸೀಲ್ದಾರ್ ಅವ್ರಿಗೆ ಕೊಟ್ಟಿದ್ದು ತಪ್ಪಾಗೈತಪ್ಪ, ನಮ್ಮದು ಅವ್ರು ಸಾಗುವಳಿದಾಗ ಇಲ್ಲ, ಅಲ್ಲಿ ನಾವು ರದ್ದುಪಡಿಸೋರ್ನ ರದ್ದುಪಡಿಸಿ ಸರ್ಕಾರ ಮಾಡಿ ಹೊರ ನಷ್ಟಿಗೆ ಇನ್ನೊಂದು ಖಾಲಿ ಬಿಟ್ಟಾಗ ಅಕ್ಕಿ ಇರಿದ್ರೆ ಅವ್ರಿಗೆ ಅವಾಗ ಮಾಡಿಕೊಡ್ತು ಖಾಲಿ ಬಿಟ್ಟಂಗಲ್ಲ. ಈಗ ಯಾರು ಅವರು ಸ್ವಾಧೀನದಾಗ ಅದಾರ ಇದ್ದಂಗೆ ಸರ್ಕಾರಿ ಮಾಡಿಕೊಂಡು ಅವ್ರು ಪಟ್ಟ ಕೊಟ್ಟರು ರದ್ದು ಮಾಡಿ ಅವರಿಗೆ ರದ್ದು ಮಾಡಿ ದಯಮಾಡಿ ಚಿಕ್ಕಂತಾಪುರ ಸರ್ವೆ ನಂಬರ್ 96ರಲ್ಲಿ ಸರ್ವೆ ನಂಬರ್ 12 ಕುಟುಂಬದಲ್ಲ ಅವ್ರಿಗೆ ಪಟ್ಟ ಕೊಟ್ಟವ್ರಿಗೆ ಅವ್ರು ರದ್ದು ಮಾಡಿ ಈಗ ಯಾರು ಸ್ವಾಧೀನದಾಗ ಅದಾರೋ 12 ಮಂದಿ ಸ್ವಾಧೀನದಾಗ ಅದಾರಲ್ಲ ಅವ್ರು ಎಷ್ಟೆಷ್ಟು ಬರ್ತದ ಭೂಮಿ ಸರ್ವೆ ಮಾಡಿ ಅವರಿಗೆ ಭೂಮಿ ಹಂಚ್ಬೇಕಂತ ನಾನು ಕೇಳ್ಕೊಂಡು. ನೀವೇನು ಮಾಡ್ಕೊಂಡಿದ್ದೀರಿ ಸರ್? ಸುಮಾರು ಅವರು 50 ವರ್ಷದಿಂದ ಮಾಡ್ಕೊಂತ ಬಂದಾರ. ನೀವೇನು ಮಾಡ್ಕೊಂಡಿದ್ದೀರಿ ಗ್ರಾಮದಲ್ಲಿ? ಯಾರು ಅವ್ರಿಗೆ ಕೊಡ್ಬೇಕಂತ ಯಾರು ಮಾಡ್ತಾರೋ ಅವ್ರಿಗೆ ಕೊಡ್ಬೇಕಂತ. ನೀವೇನು ಇವಾಗ ಮೆಂಬರ್ ಇದ್ದೀರಾ, ಸದಸ್ಯರಿದ್ದೀರಾ? ನೀವು ನಾವು ಸೊಸೈಟಿ ಡೈರೆಕ್ಟರ್ ಇದ್ದೀವಿ, ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯ ಸರ್. ಈಗ ನೀವು ಒಬ್ಬ ಸದಸ್ಯರಾಗಿ ನಿಮ್ಮ ಒಂದು ಗ್ರಾಮದಲ್ಲಿ ಇಲ್ಲ, ಅವರು ಪ್ರಾಮಾಣಿಕವಾಗಿ ಮೊದಲಿಂದ ಅವರೇ ಸ್ವಾಧೀನದಾಗದಾರ. ಇಲ್ಲಿ ಹೇಳ್ತಂತ ಅವರು ಸ್ವಾಧೀನದಾಗದಾರ. ಅವ್ರು ಮಾಡೋ ಭೂಮಿ ಏನು ಪಟ್ಟ ಕೊಟ್ಟರಲ್ಲ ಅವ್ರಿಗೆ, ಅವ್ರು ಮಾಡೋ ಭೂಮಿ ರಿಸರ್ವ್ ಫಾರೆಸ್ಟ್ ಹೋಗ್ಬಿಡ್ತದ. ಇವ್ರು ನಿಜವಾಗಿ ಪ್ರಾಮಾಣಿಕ ಮಾಡೋ 12 ಮಂದಿ ಕುಟುಂಬದಾರ ಅದಾರಲ್ಲ, ಇವ್ರ ಪ್ಲೇಸ್ನಾಗ ಅವ್ರಿಗೆ ಪಟ್ಟ ಕೊಟ್ಟಾರ. ಅದಕ್ಕೆ ಅದನ್ನು ರದ್ದು ಮಾಡಿ ಸ್ಪಾಟಿಗೆ ಬಾನು ಅವ್ರು ಯಾರು ಸ್ಪಾಟ್ನಾಗ ಅದಾರ ನೋಡಿ ಇಡೀ ಊರ ಸಾಕ್ಷಿ ಹೇಳ್ತತೆ. 12 ಕುಟುಂಬ ಬಂದಾರ ಕಲ್ತಲ್ಲದಿಂದ ಮಾಡ್ಕೊಂಡು ಬಂದಾರ. ಇವರಿಗೆ ಅದು ನಿಜವಾಗಿ ಪ್ರಾಮಾಣಿಕ ಇವರೇ ಮಾಡ್ತದಾರ. ಅವ್ರು ಮಾಡೋ ಭೂಮಿ ರಿಸರ್ವ್ ಫಾರೆಸ್ಟ್ ಹೋಗ್ಬಿಡತ್ತದ. ಮತ್ತು ಅದನ್ನು ಯಾರು ಮಾಡ್ತಾರೋ ಅವ್ರು ಪ್ರಾಮಾಣಿಕ ಬಾನು ಇಡೀ ಊರೇ ಹೇಳ್ತದ. ಇವರಿಗೆ ಅವ್ರನ್ನ ರದ್ದು ಮಾಡಿ ಅದು ಸರ್ಕಾರ ಅಂತ ಮಾಡಿ ಯಾರು ಮಾಡ್ತಾರೋ ಅವರಿಗೆ ಯಾರು ಪಟ್ಟಿ ಎಷ್ಟೈತ ಅಳತೆ ಮಾಡಿ ಅವ್ರಿಗೆ ಪಟ್ಟ ಕೊಡಂತ ಹೇಳ್ಬೋದು. ತಹಸೀಲ್ದಾರು ಮಾತಾಡೋದು ನಾಯಿಗಾಗಿ ನಾಯಿವಾಗಿ ನಾಯಿ ಇದ್ರೆ ನಾಯಿ ಅನ್ಯಾಯ ಇದ್ರೆ ಅನ್ಯಾಯ ಇವಾಗ ಮಾಡೋ ಒಂದು ಗ್ರಾಮದಲ್ಲಿ ಅವ್ರಿಗೆ ನಾನು ಹೇಳ್ತಲ್ಲ ಅವ್ರು ಯಾರಾದ್ರೂ ಅವರ ಆಗಿದೆ
ಜಾಮೀನು ಕಳ್ಕೊಂಡು ಬೇರೆಯವರು ಒತ್ತುವರಿ ಆಗಿದೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಸರ್, ನೀವು ಎಷ್ಟು ಒಂದು ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ವ್ಯಕ್ತಿಗಳು ಹಿರಿಯರು, ಎಷ್ಟು ಪಂಚಾಯತಿಗಳನ್ನ ಮಾಡಿ ಬಗೆಹರಿಸಿದ್ರೆ, ಬಟ್ ಈ ವಿಷಯ ನೀವು ಯಾಕೋ ಈ ರೀತಿ ಇಷ್ಟೊಂದು ಜಾಮೀನು ಒತ್ತುವರಿ ಆದ ಸಹಿತ ನಾವಿನ್ನ ಹುಟ್ಟಿಲ್ಲ. ಹುಟ್ಟಿದಕ್ಕಿಂತ ಮೊದಲಿಂದೇ ಅಲ್ಲಿ ಕೆಲಸ ತೋಟು ಏಳ್ಬೇಸ್ ತಿಮ್ಮಯ್ಯ ಕೆಲಸ ತೋಟ ಅಂತ ಅಲ್ಲಿ ಹೆಸರನ್ನೇ ಬಿದ್ದಿದೆ. ಅಲ್ಲಿ ನಾವು ಹುಟ್ಟಿಲ್ಲ. ಹುಟ್ಟಿದಕ್ಕಿಂತ ಮೊದಲಿಂದೇ ಅವರು ಯಜಮಾನರು ಮಾಡ್ಕೊಂಡು ತಿನ್ಕಂತ ಬಂದಿದ್ದಾರೆ ಭೂಮಿ. ಅದೇನಾಗಿದ್ದಪ್ಪ ಅಂದರೆ ಅವಾಗ ಹರಿಜನ ತಿಂದಪ್ಪ ನಮ್ಮೂರ ಹೊನ್ನೂರಪ್ಪ ಅಂತಂದೇಳಿ ಅವರು ಭೂಮಿ ಬೇರೆ ಕಡೆ ಮಾಡ್ತಿದ್ರು. ಅದು ಫಾರೆಸ್ಟ್ನವರು ಬಂದು ಸರ್ವೆ ಮಾಡುವಾಗ ಪಾದೇನಂತೂ ಅವ್ರ ಭೂಮಿ ಮಾಡ್ತಕ್ಕಂಥ ಭೂಮಿ ಫಾರೆಸ್ಟ್ಗೆ ಹೋಗ್ಬಿಡ್ತು. ಅವಾಗ ಅದಕ್ಕೂ ಮೊದಲು ಅವ್ರಿಗೆ ಪಟ್ಟ ಸರ್ಕಾರ ಯಾವ ಕೊಟ್ಟೈತೆ ನಮಗೆ ಗೊತ್ತಿಲ್ಲ, ನಾವು ನೋಡಿಲ್ಲ. ಅದು ಅವ್ರಿಗೆ ಪಟ್ಟ ಕೊಟ್ಟು ನಮಗೇನು ಗೊತ್ತಾಗ್ತದೆ. ಭೂಮಿ ಇರೋದು ಇವತ್ತಿಂದಪ್ಪಂದು ಇದು ಹೊನ್ನೂರಪ್ಪ ಅವ್ರದಂತ ಭೂಮಿಯಲ್ಲಿ ನಾವು ನೋಡಿದ್ದೀವಿ. ಅವ್ರು ಬೆಳ್ಕೊಂಡು ತಿಂತಿದ್ರು, ಮಾಡ್ತಿದ್ರು. ಆಮೇಲೆ ಏನಾಯ್ತು, ಫಾಸ್ಟ್ ಬಂದು ಗಿಡ ಹಾಕಿದ ಮೇಲೆ ನಮ್ಮ ಭೂಮಿಯಲ್ಲಿ ಐತೆ ತೋರಿಸಿದಾಗ ನಿಮ್ಮ ಭೂಮಿಯಲ್ಲಿ ಬಂದೈತೆ ಅಂತ ಅವರು ಫಾಸ್ಟ್ನವ್ರು ಹೇಳಿದ್ದಾರೆ. ಅವಾಗ ಆ ಭೂಮಿಯಲ್ಲಿ ಉಳಿವು ಮಾಡ್ಕೊಂಡು ತಿಂಬಂತ ಇವ್ರು 12 ಕುಟುಂಬದವ್ರು. ನಾವು ಹುಟ್ಟಿಲ್ಲ. ನಾವು ಹುಟ್ಟಿದ್ದನ್ನ ಮೊದಲಿಂದೇ ಮಾಡ್ಕೊಂಡು ತಿಂತಾರೆ ಅವ್ರು ಯಜಮಾನ ಆ ಭೂಮಿನ. ಅಂದ್ರೆ ಸುಮಾರು ಒಂದು ತಲತಲಾಂತರ ನಾವು ಹುಟ್ಟಿಲ್ಲ ಅಂತ ಹೇಳಿದ್ಮೇಲೆ ನಾವು ಮುಂದಿನ ಹೇಳಕ್ಕಾಗ್ತದೆ. ನಾವು ಹುಟ್ಟಿಲ್ಲಲ್ಲ, ನಾವು ಹುಟ್ಟೇ ಇಲ್ಲ, ನಾವು ನೋಡೇ ಇಲ್ಲ. ನಾವು ಸಣ್ಣ ಮಕ್ಕಳಿದ್ದಾಗ ಅತ್ಲಾಗ ಹಸು ಕಾಯಕ್ಕೆ ಹೋಗ್ಬೇಕಾದ್ರೆ ಇವ್ರ ಭೂಮಿಗಳಿಗೆ ಹೋಗಿ ಬಿತ್ತಿಗೆ ಬೇಕಾದ್ರೆ ಸಜ್ಜತೆನ ಜೋಳತೆನ ಮುರ್ಕೊಂಡು ತಿಂತಿದ್ವಿ ಹೋಗಿ ನಾವು ಮಕ್ಕಳಿದ್ದಾಗ. ಅವಾಗಲಿಂದ ಮಾಡ್ಕೊಂಡು ತಿಂತಾರಂಥ ಭೂಮಿ ಅವ್ರದ್ದು 12 ಕುಟುಂಬ. ಅವ್ರಿಗೆ ಸರ್ಕಾರ ಯಾವ ರೀತಿ ಪಟ್ಟ ಕೊಟ್ಟೈತೆ ನಮಗೆ ಗೊತ್ತಿಲ್ಲ. ಅದನ್ನ ರದ್ದು ಮಾಡಿ ಅವ್ರ 12 ಕುಟುಂಬಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ನಮಗೆಲ್ಲ ಒಳ್ಳೇದಂತ ನಾನು ಬಯಸ್ತೇನೆ. ನೋಡಿದ್ರೆ ವೀಕ್ಷಕರು, ಎಂಥ ಒಂದು ಮುತ್ತಿನಂಥ ಮಾತು. ಇಲ್ಲಿ ರೈತರು ಎಷ್ಟು ತಾಳ್ಮೆಯಿಂದ ಆದರೆ ದೇವರ ಸಮಾನ ರೈತ ಅಂತ ಹೇಳ್ತಾರೆ. ನಿಜವಾಗ್ಲೂ ಒಂದು ಗಾದೆ ಇದೆ, ಏನಂದರೆ ಇವತ್ತು ಅನ್ನ ಹಾಕಿದ ಮನೆ ಗೊಬ್ಬರ ಹಾಕಿದ್ವಲ್ಲ ಯಾವತ್ತೂ ಹಾಳಾಗಲ್ಲ ಅಂತಕ್ಕಂಥ ಒಂದು ದೊಡ್ಡವರು ಹಿರಿಯರು ಹೇಳ್ತಕ್ಕಂಥ ಮಾತು ಇವತ್ತು ಸತ್ಯ ಈ ಒಂದು ಡಿ ಅಂತಾಪುರ ಒಂದು ಗ್ರಾಮದಲ್ಲಿ. ಯಾಕೆಂದರೆ ಅದು 12 ಕುಟುಂಬದಲ್ಲಿ ನಿಜವಾಗಲೂ 12 ಕುಟುಂಬಕ್ಕೆ ಜಾಮೀನು ಸೇರ್ತಕ್ಕಂಥದ್ದು. ಅದು ನಿಜವಾಗ್ಲೂ ನಾವೆಲ್ಲ ಇಡೀ ಊರು ಕೂಡ ಅದೇ ಮಾತನ್ನ ಹೇಳ್ತಕ್ಕಂಥ ಮಾತು ಕೂಡ ಇಲ್ಲಿ ಕೇಳ್ಬಾರ್ದು. ಒಂದು ನಿಮಿಷ, ವಿಲೇಜ್ ಅಕೌಂಟ್ರು VA, ಆಮೇಲೆ RI, ತಹಸೀಲ್ದಾರು, SSR ಎಲ್ಲರೂ ಬರಲಿ, ಸ್ಪಾಟಿಗೆ ಬಂದು ಇಡೀ ನಮ್ಮ ಊರು ಸಾಕ್ಷಿ ಹೇಳ್ತೀವಿ. ವೆರಿಫಿಕೇಶನ್ ಮಾಡಲಿ, ಇಡೀ ಸಾಕ್ಷಿ ಹೇಳ್ತೀವಿ. ಯಾರು ಸ್ವಾಧೀನದಾಗದಾರ ಅಂತ ಇಡೀ ಸಾಕ್ಷಿ ಆಗ್ತೈತೆ. ಅನುಭವದಾಗದಾರ, ಅವ್ರಿಗೆ ಪಟ್ಟ ಕೊಟ್ಟರು ಅನುಭವದಾಗಿಲ್ಲ. ಅವ್ರು ಇದ್ರು ಬೇರೆ ಕಡೆ ರಿಸರ್ವ್ ಫಾರೆಸ್ಟ್ಗೆ ಹೋಗ್ಬಿಡ್ತು. ಆದ್ರೆ ಅದು ಹೆಂಗೆ ಕೊಟ್ಟರು ಗೊತ್ತಿಲ್ಲ. ಕೊಟ್ಟಾರ ದಯಮಾಡಿ ಅದನ್ನ ಸರ್ಕಾರ ಅಂತ ಅವ್ರನ್ನ ರದ್ದುಪಡಿಸಿ ಸರ್ಕಾರ ಅಂತ ಮಾಡಿಕೊಂಡು 12 ಕುಟುಂಬದವರಿಗೆ ನ್ಯಾಯ ಪಡಿಸಬೇಕು ಅಂತೇಳಿ ನಾನು ಕೇಳ್ಕೊಂಡೆ. ವೀಕ್ಷಕರೇ, ಇವತ್ತು ಈ ವಿಚಾರವಾಗಿ ಸುಮಾರು ತಿಂಗಳುಗಳಿಂದ ಬೇರೆ ಬೇರೆ ರಿಪೋರ್ಟರ್ಸ್ ಕೂಡ ಬಂದಿದ್ದಾರೆ, ಪೇಪರ್ನಲ್ಲಿ ಹಾಕಿದ್ದಾರೆ ನ್ಯೂಸು. ಆದರೆ ಇದಕ್ಕೆ ಯಾವುದೋ ಥರದ ಒಂದು ಬೆಂಬಲ ಸಿಕ್ಕಿಲ್ಲ. ಇವತ್ತು ನಮಗೆ ಈ ಒಂದು ಚಾನಲ್ನವ್ರನ್ನ ಕರೆಸ್ಬಿಟ್ಟು ಇವತ್ತು ಒಂದು ಸಮಸ್ಯೆನ ಹೇಳ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ಏನು ನೀವು ಈ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಕೂಡ 12 ಕುಟುಂಬದಲ್ಲಿ ಇರ್ತಕ್ಕಂಥ ಜಾಮೀನು ಇರ್ತಕ್ಕಂಥವ್ರು ಎಲ್ಲ ಅದೇ ಕುಟುಂಬದವರು. ಸುಮಾರಾಗಿ ಮಹಿಳೆಯರು ಹೆಚ್ಚಾಗಿರ್ತಕ್ಕಂಥ ಒಂದು ಕುಟುಂಬ. ಇಲ್ಲಿ ಮೇಲಾಗಿ ಅದನ್ನೇ ಜಾಮೀನನ್ನೇ ನಂಬಿಕೊಂಡು ಒತ್ತುವರಿ ಮಾಡತಕ್ಕಂಥ ಜಾಮೀನನ್ನೇ ನಂಬಿಕೊಂಡು ಬದುಕ್ತಕ್ಕಂಥ ಎಷ್ಟೋ ಕುಟುಂಬಗಳು ಇವತ್ತು ಬೀದಿ ಪಾಲಾಗಿದೆ. ಇದಕ್ಕೆ ಬಹಳಷ್ಟು ಸ್ಪಂದನೆ ಬರ್ತಾ ಇದೆ. ಈ ಊರಿನ ಮುಖಂಡರು ಸಹಿತ ನಿಮಗೆ ಮುಂದೆ ಎಲ್ಲ ಮನದಾಳದ ಮಾತನ್ನು ಬಿಚ್ಚಿಟ್ರು. ಹಾಗೆಯೇ ಅವರ ಕಣ್ಣೀರಿನ ಕತೆ ಕೂಡ ನೀವೆಲ್ಲರೂ ಕೇಳಿದಿರ. ಇನ್ನು ಇದರ ಮುಖಾಂತರ ಈ ಅಪುಟ್ಟೆ ಏನು ವಾಹಿನಿ ಇದೆ ಅದರ ಮುಖಾಂತರ ನೀವೆಲ್ಲರೂ ಏನು ನೋಡ್ತಾ ಇದ್ದೀರಾ, ಇವರಿಗೆ ಒಂದು ಸಹಕಾರ ಕೊಡಿ. ಮುಂದೆ ಸರ್ಕಾರದಿಂದಾಗಲೇ ಇವ್ರಿಗೆ ಏನು ಅನ್ಯಾಯ ಆಗಿದೆ ಸರಿ ಹೋಗಲಿ ಅಂತಕ್ಕಂಥ ನಾನು ಈ ಒಂದು ಅಪ್ಪು ಜನನಾಯಕ LP TV ಒಂದು ಚಾನಲ್ ಮುಖಾಂತರ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತೆ ಮುಂದೆ ಒಂದು ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೀನಿ. ಇಂತಿಯಾಜ್ ಕ್ಯಾಮ್ರಾಮನ್ ಜೊತೆ ನಾನು ಒಂದು ಸಮಯ ಬಳ್ಳಾರಿ.